ವ್ಯಾಪಾರ ನಿಮಿತ್ತ ಭಾರತ ದೇಶಕ್ಕೆ ನಾನು ಅರಬ್ ದೇಶದಿಂದ ಬಂದು ಉಂಟು. ವ್ಯಾಪಾರ ಮಾಡುತ್ತಾ ಮಾಡುತ್ತಾ ಕಡಲಲ್ಲಿ ಪ್ರಯಾಣ ಮಾಡುತ್ತಾ ನನ್ನನ್ನು ಎಲ್ಲರೂ ಗುರುತಿಸಿದ್ದು ಕಡಲ್ ಕಲ್ಲವರ ಕಡಲೆ ಕಲ್ವ ಕಡಲ್ ಕಲ್ಲ ಅದು ದರೋಡೆಕೋರ ತೋವರ ಧಾರವಾಡ ಕೂರ ಅದು ನೀನು ದರೋಡೆಕೋರ. ಬರುವಾಗ ಒಂದು ಕತ್ತಿ ಒಂದು ಕಿತಾಬ್ ಒಂದು ತೆತ್ತಿ ಒಂದು ಕಿತಾಬ್. ತೆತ್ತಿನಿಂದ ಮಂಡೆ ಕಾಕನು ಕತ್ತಿ ಸಮುದ್ರಯಾನ ಮಾಡುತ್ತಾ ಮುಂದೆ ಮುಂದೆ ಬರುತ್ತಿರುವ ಸಂದರ್ಭ ಇಲ್ಲಿ ಸಮೀಪದಲ್ಲಿ ನನ್ನ ಯಾವ ನಾನು ಬರುವಂತ ಹಡಗುಂಟು ಅದನ್ನು ನಿಲ್ಲಿಸಿತು. ನೀನು ಆವಾಗ ಸಮುದ್ರಕ್ಕೆ ಒಂದು ಗಾಳ ಹಾಕುತ್ತಾ ಇತ್ತು. ಹೌದು, ಮೀನು ಯಾರು ತಕೊಳ್ತಾರೆ ಅಂತೇಳಿ ಗಾಳ ಆಗ್ತಾ ಇತ್ತು. ನಿನ್ನನ್ನು ಹತ್ತಿರ ಕರೆಯಿತು, ನಾನು ಬಂದೆ. ಸ್ವಲ್ಪ ಹಣ ತೋರಿಸಿತು ಆವಾಗ. ಈಗ ಬರೀ ಕೈ ಮಾತ್ರ. ದುಡ್ಡು ತೋರಿಸಿದಾಗ ನಾಲಿಗೆ ಕೆಳಗೆ ಹಾಕಿತ್ತು. ನಾನು ಕೇಳಿತು ನಿನ್ನಲ್ಲಿ ಯಾರು ಅಂತ. ನಾನು ಹಿಂದೂ ಅಂತ ಹೇಳಿತು. ಹಣ ಕೊಟ್ಟಿತ್ತು. ನಿನ್ನನ್ನು ನಾನು ಮತಾಂತರ ಮಾಡಿತು. ನಿನ್ನ ಮೊದಲ ಹೆಸರು ಸೀತಾರಾಮ. ನಿನ್ನನ್ನು ಮತಾಂತರ ಮಾಡಿ ನಾನು ಹಬ್ಬು ಮಾಡಿತು. ಈಗ ಸ್ವಲ್ಪ ಉಬ್ಬಿ ಬಂತು ನನ್ನ ಜೀವನದಲ್ಲಿ. ಹಾಗೆ ನಾವು ಮುಂದೆ ಮುಂದೆ ಹೋಗುತ್ತಿರುವಾಗ ಇದು ಕಂಡದ ಬದಿಯಲ್ಲಿ ಮೊರಂಟೆ ಹಿಡಿಯುತ್ತಿತ್ತು. ಮೊರಂಟೆಯ ಗೋಂಗರಗಪ್ಪೆಯ ಮೊರಂಟೆ. ಇವನನ್ನು ಕರೆಯಿತು. ಅವನಿಗೂ ಹಣ ತೋರಿಸಿತು. ನಾಲಿಗೆ ಹೊರಗೆ ಹಾಕಿ ಬಂತು. ನಿಮ್ಮ ದೌರ್ಬಲ್ಯ ನನಗೆ ಅದರಲ್ಲಿ ಗೊತ್ತಾಯ್ತು. ಹಣ ತೋರಿಸಿದ್ರೆ ಬಾಯಿ ಬಿಡ್ತೀರಿ. ಇವನ ಮೊದಲ ಹೆಸರು ಪ್ರಶಾಂತ. ಇವನನ್ನು ಶೇಕು ಮಾಡಿದ್ದು. ಈಗ ಸೀಕೆ ಪ್ರಶಾಂತ ಆಯ್ತು. ಶೇಕು ನಾವೆಲ್ಲ ಈಗ ಒಟ್ಟು ಇಲ್ಲಿ ಇರುವವರಲ್ಲ, ಈಗ ನಮ್ಮವರೇ. ಇವರೆಲ್ಲ ನಮ್ಮವರೇ, ಎಲ್ಲ ನಮ್ಮವರೇ. ಇವರು ನಮ್ಮ ಮೂಲ ಸಂಸ್ಥಾನದವರು ಸಾಹೇಬರು. ಹಾಗೆ ಬರುತ್ತಾ ಬರುತ್ತಾ ನಮ್ಮದೇ ಆದಂತ ಉದ್ದೇಶ ಏನು? ಈ ಭಾರತ ದೇಶದಲ್ಲಿ ಯಾರು ಉಂಟು ಹಿಂದೂಗಳು, ಅವರಲ್ಲಿ ನಮ್ಮ ಒಬ್ಬ ಇಸ್ಲಾಂ ಧರ್ಮದವ 100 ಜನ ಹಿಂದೂಗಳನ್ನು ಮತಾಂತರ ಮಾಡಿದರೆ ಕೆಲವೇ ವರ್ಷದಲ್ಲಿ ಇದು ಇಸ್ಲಾಂ ರಾಷ್ಟ್ರ. ಈ ಹಿಂದೂಗಳಿಗೆ ಅದು ಗೊತ್ತಾಗುವುದಿಲ್ಲ. ಭಾರತ ಇಸ್ಲಾಂ ರಾಷ್ಟ್ರ ಆಗಲಿಕ್ಕೆ ಇನ್ನು ಹೆಚ್ಚು ಹೊತ್ತು ಬೇಕು ಅಂತ ಇಲ್ಲ. ಎಷ್ಟು ವರ್ಷ ಬೇಕು? ಕೇವಲ 5 ವರ್ಷ. 5 ವರ್ಷ 100 ಜನ ಹಿಂದೂಗಳನ್ನು ಮತಾಂತರ ಮಾಡಬೇಕು. ಹಾಗೆ ಮಾಡಿದ್ರೆ 5 ವರ್ಷದಲ್ಲಿ ಇದು ಇಸ್ಲಾಂ ರಾಷ್ಟ್ರ. ಇದೆಲ್ಲ ಹಿಂದೂಗಳಿಗೆ ತಲೆಗೆ ಹೋಗುದಿಲ್ಲ, ನಮಗೆ ಮಾತ್ರ ತಲೆಗೆ ಹೋಗುದು. ಅವರಿಗೆ ಇನ್ನೂ ಎಚ್ಚರ ಆಗಲಿಲ್ಲ, ಆಗುವುದೂ ಇಲ್ಲ. ಯಾವಾಗ ಎಚ್ಚರ ಆಗುವುದು ಹಿಂದೂಗಳು ಅಲ್ವಾ? ಇರ್ಲಿ. ಹಾಗೆ ಬರುತ್ತಾ ನಮ್ಮ ಉದ್ದೇಶ ಏನು? ದರೋಡೆ ಮಾಡುವುದು. ದರೋಡೆ ಮಾಡಿದ ಧನಕಣಕವನ್ನು ಬಡವರಿಗೆ ಹಂಚುವುದು, ಅವರ ಮುಖದಲ್ಲಿ ಸಂತೋಷವನ್ನು ನೋಡುವುದು ಈ ವಾವರಣ ಬದುಕಿನ ಉದ್ದೇಶ. ಹೀಗೆ ಬಂದು ನಿಂತಂತ ಈ ಸ್ಥಳ ಯಾವುದು ಬಲ್ಲಿರೋ?
ಇದು ಪಂತಳ. ಪಂತಳ ಅಂತಲ್ಲ ಪಂತಳ ಪಂತಳ ಅಲ್ಲಲ್ಲ ಪಂದಾಲ ಪಂತಳ ಪಂದಾಲ ನಾಡು ಪಂತಳ. ಪಂತಳ ಪಂತಳ. ಇಲ್ಲೊಬ್ಬ ಅರಸು ಉಂಟು, ಕೇತಕಿ ವರ್ಮ ಅಂತ ಹೆಸರು. ಏತಕಿ ವರ್ಮ. ಕೇತಕಿ ವರ್ಮ. ಏತಕಿ ವರ್ಮ. ಇಲ್ಲಿ ಸಂಪತ್ತು ಬೇಕಾದಷ್ಟು ಉಂಟು. ಮೋನೆ ನೀನು ಭಂಡಾರಕ್ಕೆ ಕೈ ಹಾಕಬೇಕು. ಭಂಡಾರ ಕೈ ಹಾಕ್ತಾನೆ ಹೋದ ಮಗ. ಒಂದು ಪ್ರಯತ್ನ ಮಾಡ. ಅವನೇ ಕೈ ಹಾಕಬೇಕು ಭಂಡಾರ. ಹೋಗುವಾಗ ಭಂಡಾರ ಕೈ ಹಾಕಿ ಹೋಗ್ಲಿ, ಮತ್ತೆ ಮುಟ್ಟುತ್ತಾನೆ ಇಲ್ವೋ ಮತ್ತೆ ನೋಡುವ. ಅವನಿಗೆ ಭಂಡಾರ ಬೇಡ, ಅವನೇ ಒಂದು ದೊಡ್ಡ ಭಂಡಾರ. ಅವನಿಗೆ ಕಾಣಿಕೆ ಡಬ್ಬ. ಮನೆ ಪಪ್ಪು ಅದು ಸಾರ್ವಜನಿಕ. ಅಷ್ಟು ಮಾಡಿ ಈ ನಾಡನ್ನು ನಮ್ಮದಾಗಿಸಿದರೆ ನಿಮ್ಮನ್ನು ನಾನು ಮತ್ತೆ ಏರಿಸ್ತೇನೆ. ಎಲ್ಲಿಗೆ? ಎಲ್ಲಿಗೆ? ಗಲ್ಲಿಗೆ. ಎಲ್ಲಿಗೆ? ಎತ್ತರಕ್ಕೆ. ಎತ್ತರಕ್ಕೆ. ನಿಮ್ಮನ್ನು ಹುಚ್ಚರನ್ನಾಗಿಸ್ತೇನೆ. ಅದಕ್ಕೆ ಕೈ ಹಾಕಿದ್ರೆ ಹುಚ್ಚರ ಆಗದೆ ಇರ್ತದ ಮತ್ತೆ. ಹುಚ್ಚರಲ್ಲ, ಹುಚ್ಚರು. ಹುಚ್ಚ ಮೇಲಿನ ಸ್ತರ ನಿಮಗೆ ಸಿಗ್ತದೆ. ಇಷ್ಟು ಮಾಡಿ ನನಗೆ ಸಂತೋಷ ಕೊಡಬೇಕು. ನೀವು ಏನು ಮಾಡ್ತದ ನೀನು ಹೇಳು. ನೀನು ಭಂಡಾರಕ್ಕೆ ಕೈ ಹಾಕಿತ್ತು, ಭಂಡಾರದ ಹತ್ರ ಬಂತ ಕೈ ಹಾಕಿ. ಅದು ಉಮೇದು ಬಂದದ್ದು. ನಿಂಗ ಬೇಡಿಕಂಡ, ನಿಂಗ ಬೇಡಿಕಂಡ. ಬೇಡಿಕಂಡ ಎಡೆ ನಾಯಿ ಉಂಡ ಬೆಟ್ಟಿ ಬೇಡಿಕಂಡ ಎಲ್ಲ ಬೊಟ್ಟಿಕಂಡ ಉಂಟು. ಅದಿಪ್ಪ ಬೇರೆ ಆಳು ಕೊಡ್ತಿಲ್ಲ ಅಲ್ಲಿ ಅಡಿಕೆ ತೋಟ ಮಾಡಿಕಂಡ. ದನಿ ಬೇಡಿಕಂಡ. ಪೇಡಿ ಪೋಡಿ ಅಂಡ. ಪೋಡಿ ಅಂಡ. ಎತ್ತರ ಬೇಡ. ಪೋಡಿ ಅಂಡ ಓಂಡು ಪೋಡಿ. ಬೆತ್ತರ ಬೆತ್ತರ ಬೇಡ. ದನಿ ನಾಯಿ ಉಂಡ. ಕೇಳಿಲ್ಲ ಅದು ಹರಾಮ್ ಮೋನೆ. ಎಂತ ಮಿಂಡದಂತೆ ನಿಮಗೆ ಅത്ര ತಲೆಗೆ പോകുന്നില്ല. ಮಿಂಡಂಡ ಸ್ವಾಮಿ ಮಿಂಡಂಡ. ഞാനുണ്ട്, നീ മിണ്ടണ്ട. നാണ്ട് നായിണ്ടല്ലേ? നാ ഉണ്ടു. നാ ഉണ്ടു. ധനി നേരത്തേക്ക് പോണോ? പന്തള വേണ്ട, പന്തളക്ക് വേണ്ട. പിന്നെ എടുക്ക് മാടുമ്പോ അല്ല വീട്ടിക്ക് അനന്തപുര. അവിടെ ആരുണ്ട്? എത്ര വലിയ പത്മനാഭം ഉണ്ടല്ലേ അവിടെ കിടന്നിട്ട്. ഇത്ര വലിയ പൊന്നുണ്ട്. അത് പോയിട്ട് നമ്മളെല്ലാവരും പൊന്നിച്ചുകൊണ്ട് പറഞ്ഞു. ഇത്ര പൊന്നിണ്ട് പങ്കാറ് എന്ത് തന്നെയത്. ഇത്ര വലിയ പക്കസെല്ലാം ഉണ്ടാണ് കോണത്തിൽ. അനന്തപുര ಅನಂತ ಪದ್ಮನಾಭ ಕಡന്നിಲ್ಲೇ ಅವನಿಗೆ ಎಚ್ಚರಿಕೆ ಆಗಿಲ್ಲ. ಯಮ ಬಂದಿಕೊಂಡು ಬರುವ ಅದು ಮತ್ತೆ ಆಮೇಲೆ ಆಮೇಲೆ ಮೊದಲು ಈ ಪಂತಳ ನಾಡು ಇದು ನಮ್ಮದಾಗಬೇಕು. ಇಲ್ಲಿ ಅರಸ ಉಂಟು, ಮಂತ್ರಿ ಉಂಟು. ഞാനിപ്പോ തന്നെ അവിടെ പോവും. പോയിട്ട് ഞാൻ മോനെ എന്ത് കടന്നിന് മോനെ എന്താ മോനെ മോനെ അറ്റത്ത് കൊട്ടടക്ക മുറ്റത്ത് കൊട്ട തേങ്ങ ആടെ പൊന്നിന്റെ രാശി പൂത്തി വെച്ചിനല്ലേ നിന്റെ ഉപ്പണ്ണിത് കൊടുക്കുന്നു.
ഓന്റെ ചങ്ങ് ഓന്റെ ചോര വെച്ചിട്ട് ഞാൻ കുടിക്കും. ഓന്റെ കരള് വെച്ചിട്ട് പന്തളരാജന്റെ ഓന്റെ കരള് വെച്ചിട്ട് നിങ്ങളുടെ കൗത്തുക്ക് ഞാൻ മാല ഇടുവേ. ഞാൻ അത്ര നിന്റെ ഉപ്പന്റെ മയ്യത്തി അങ്ങനെയല്ല. പന്തലൊക്കെ പോവണല്ലേ? നീ പോ, ഞാൻ പോവും. ഞാൻ പോവും. ഓണ് സ്കേറ്റ് കീ ഓർമ്മ ഉണ്ടല്ലേ? സ്കേറ്റ് കീ ഓർമ്മ. എങ്ങനെ പോവും? അങ്ങനെ പോവില്ല. ഭാവന ലോറിയിൽ പോവും. നിന്റെ ഭാവന ലോറി എന്റെ കല്ല് പൊന്തിച്ചിട്ട് പോകണോ? നിനക്ക് ഗോരി കട്ടാണ്. അതല്ല, ഒരു ഭാവന ലോറി. ആനന്ദന ലോറി. ആനന്ദന ലോറി. അതെ. എങ്ങനെ പോവും? ഒരു ടിവിയിൽ പോവും. ഇപ്പൊ നീ എപ്പോഴും ടിവിയിൽ കാണിച്ച് കാണിച്ച് നിനക്ക് അതേ ഓർമ്മയുണ്ട്. അങ്ങനല്ല, എല്ലാ മനുഷ്യന്മാർക്ക് കുറങ്ങാക്കിടല്ലേ? പിന്നെ അത് ടിവി ഉണ്ടല്ലേ? രാജ ടിവി. രാജ ടിവി അത് പുതിയത്. നീ ചെല്ലുന്ന ടിവി അല്ലേ രാജ ടിവി? ചനി പോകുന്നല്ലേ ഇങ്ങനെ? ഞാൻ അങ്ങനെ പോവും. ആടെ പോയിട്ട് ഉന്നോട് കേൾക്കും. ഒക്കലാ എന്താ തലയിൽ പൊന്നിലെ ടോപ്പി വെച്ചത്? നല്ല പലക്കത്തിൽ ചെല്ലറ. എന്റെ തലയിൽ ടോപ്പി വെച്ചിട്ട് തീർന്നത് ഓനല്ല, അവിടെ പന്തളരാജോ ഇനി ആടെ പോവും. നല്ല പലകത്തിലോ തന്നെങ്കിൽ തന്നെ ഇല്ലെങ്കിതാ ഒരു വടി കൊടുത്തു മാറി. ಬಾಪುರಲ್ಲೇ ಮಜಾ ಪೂತ್ರಿ. ತೂ ಪೂತ್ವೆ ಒಳ್ಳೆ ಮಾತು. ಒಕ್ಕು ಸಂತಸವಾಯ್ತು. ಒಕ್ಕು ಉಲ್ಲಾಸವಾಯ್ತು. ಇಲ್ಲಿ ಆಡುವುದಲ್ಲ, ಆಡಿದ್ದನ್ನು ಮಾಡಬೇಕು. ಒಕ್ಕುವೇನಿ ಮಾಡಿದರೆ ಉತ್ತಮ. ನಿಮ್ಮ ಮೇಲೆ ಭರವಸೆ ಉಂಟು ನನಗೆ. ತಡ ಮಾಡುವುದಲ್ಲ, ಅಲ್ಲಾಹನ್ನು ಕರೆಯಿದ್ದ ಪಂತನ ನಾಡಿಗೆ ನಾವು ಬಂದು ನಿಂತ ಸ್ಥಳ ಇದುವೇ ಪಂತಳ. ಅರಮನೆ ಶೃಂಗಾರವಾಗಿ ಉಂಟು. ಓ, ಎತ್ತರ ಇದು ಮಲದ್ವಾರ. ಎತ್ತರ ಮಲದ್ವಾರ. ಮಹಾದ್ವಾರ.
ಮಾಡೋರಲ್ಲೇ ಅಲಂಕೃತವಾಗಿ ಎಂದು ಡೋರ್ ಅಲಂಕೃತ ಅಲ್ಲೇ ಅಲ್ಲ ಮಹಾದ್ವಾರ. ದ್ವಾರದಲ್ಲಿ ಯಾರಾದ್ರೂ ಇರಲೂಬಹುದು. ನೋಡಿ ಬನ್ನಿ ಯಾರು. ഞാനൊരു ബിസഞ്ചിക്ക് കൂട്ടുന്നു. ശായകല്ലല്ലേ അങ്ങനെ കാണുന്നു. പേടിക്കണം, ഞാൻ നോക്കിയിട്ട് ആടെ ഒരു മൂത്രി ഉണ്ട്. മൂത്രി 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 അത് വെറുതെ ഇരിച്ചിട്ട് മൂത്രി അല്ല മോനെ, മൂർത്തി. മൂത്രി മൂർത്തി പ്രതിമ പ്രതിമ. എന്തിനു മൂർത്തി? അത് ഒരു ഉമ്മന്റെ കുട്ടിച്ചാത്തന്റെ മൂർത്തി ഉണ്ടാ. അപ്പോ നീ നോക്കി ബാബോ. ഓ നോക്കിനല്ലേ മതിയല്ലേ? അല്ലല്ല നീನು. ഞാൻ രണ്ടാം പ്രാവശ്യം ഞാൻ എന്നെ നോക്കുന്നേ. സുന്ദരവിന് ഒരു മൂർത്തിയല്ലേ അത്? ഓഞ്ചല്ലേ കുമ്മത്തിന്റെ കുട്ടിക്കാക്ക് നിറച്ചു വെച്ചിന്. സുണ്ണത കോണി നിറച്ചു വെച്ചിന്. ഒങ്ങനെ ഇങ്ങനെ പൊന്തിച്ചുണ്ട് തന്നെ. നിങ്ങൾ അന്നൊരു കോട്ടടിക്ക് കട്ടി വെച്ചില്ലേ ഇങ്ങനെ കട്ടിയായിട്ട്. ಮಹಾದ್ವಾರದಲ್ಲಿ ಮೂರ್ತಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. പിന്നെന്തത്? ನೀನು ಹೇಳಿದ ಸುಣ್ಣದ ಗೋಣಿಯೂ ಇರ್ಲಿಕ್ಕೆ ಸಾಧ್ಯ ಇಲ್ಲ. പിന്നെ ಅದಕ್ಕೆ ಒಂದು ಮಾತು, ಹಾಲು ಹೋದರೆ ಹಾಳು, ಹಾಲು ಹಾಲು ಮಗ ಹೋದರೆ ಮಧ್ಯಮ, ಮಜ್ಜಿಗೆ, ತಾನು ಹೋದರೆ ಉತ್ತಮ. ಉಪ್ಪಿನಕಾಯಿ. ನಾನು ನೋಡ್ತೀನಿ, ನೀ ಉಪ್ಪಿನಕಾಯಿ ನೋಡ್ತಾ ನಿಂಗನೆ ನೋಡ್ತಾ. പിന്നെ മൻസമാര തടിയെല്ലാം നോക്കുമ്പോ അങ്ങനെ കാണുന്നല്ലേ? തടി നോക്കുമ്പോ അങ്ങനെ കാണുന്നല്ലേ മനസ്സമാറുന്നത്? ഒരു ചെറിയ ഗണ്ടമറകത്തെ പോലെ കാണുന്നത്. ഭാരി മനുഷ്യ. ഓ പാരിജാത്തല്ലേ? ഭാരി മനുഷ്യ. അതെ, നിങ്ങൾ നല്ലത് തന്നെ മാತಾಡದೆ ಒಳಗೆ നോക്കി ഒരു ചെപ്പന്റെ കൊന്നു വെച്ചു. പിന്നെ പിന്നെ ഞാനുണ്ട്. എന്തായി തനി? അയാൾ നിങ്ങൾ ഉള്ളിൽ പോകുമ്പോ ഇത്ര ബെന്നീർ ചാടിയില്ലല്ലേ? അപ്പൊ ഞങ്ങൾ ആർത്തിക്ക് ಭಸ್ಮಪ್ರಯೋಗ. ಅದು ಬೆನ್ನೀರದೆ ಭಸ್ಮಪ್ರಯೋಗ ಮಾಡುವಾಗ ನಮಗೆ ಏನು ಅಂತ ಕಾಣಲಿಲ್ಲ. ಒಕ್ಕುಜನಿ ಒಂದು ರೀತಿಯ ಮಂಕು. ഞാൻ അടുത്തന്നെ ചെമ്പൽത്തി മാറായിനി ഇങ്ങനെ ನಮ್ಮನ್ನು ಏನೋ ಒಂದು ಮಂಗಮಾಯ ಮಾಡೋದಕ್ಕೆ ನೋಡಿ. ಅಲ್ಲಲ್ಲಿ പോയിട്ട് പോയിട്ട് എന്നെ ಮಂಗಾക്കുന്നു. നിങ്ങൾ ഇരിക്കട്ടെ എന്നെ ಮಂಗಾക്കിನല്ലേ ಅವನು. എന്ത് കെണിയാണ്ട് ഇങ്ങനെ ഒന്നുണ്ട്. ಅವ ಏನೇ ಆಗಿರ್ಲಿ ಒಕ್ಕು ವಾವರ ವಾವರ ಏನು ಅಂತ ನಾನು ತೋರಿಸ್ತೇನೆ. ಇವನೇ ಬೆನ್ನಿರಿನ ಮುಂದೆ ನಿಂಗಳ ಓವರ್ നടക്കുക. ಒಂದೇ
ಮಂತ್ರವಾದಿ, ದೊಡ್ಡ ಮಂತ್ರವಾದಿ ಹೋದ. ಹೆದರಿಕಾಯ್ತು. ನಿಂಗ ಜನಿಯಲ್ಲೇ ಮಂಗ ಮಾಯ ಅನ್ನು ಆ, ಹೇಳು. ನಿಂಗಳೇ ಮಂಗ ಹಾಕಿಟ್ಟು ಓಣ್ ಮಾಯ ಆಯಿ. ನಾವು ಹೆದರುವ ಪ್ರಶ್ನೆ ಇಲ್ಲ. ಇಲ್ಲದಲ್ಲಿ ಈ ನಾಡು ನಮ್ಮದಾಗಬೇಕು, ಸೂರ ಮಾಡಬೇಕು ಅಲ್ವಾ? ಈ ನಾಡಲ್ಲಿ ಎಂದೆಲ್ಲ ಉಂಟು ಆಡೆ ಪೂರ ಏದು ಖಾಲಿ ಸ್ಥಳ ಉಂಟು ಆಡೆ ಪೂರ ಇಟ್ಟು ನಾವು ಚೋರೆ ಹಾಕೋಣ, ಚೋರೆ ಹಾಕೋಣ, ಚೋರೆ ತರಕಾರಿ ನಿಂಗೇನು ಬರೆದಿಲ್ಲ ಚೋರೆ ಚೋರೆ ಏನೇ ಇರ್ಲಿ, ಪಂತಳದ ಅರಮನೆ ಕಾಣ್ತಾ ಉಂಟು. ಬಂದಳ ಒಳಗೆ ನುಗ್ಗಿ ಬಿಡುವ. ಮತ್ತೆ ಬಂದ ಬರುವ ಬೇಗನೆ ಮುದ್ದಲದ ನೆಲೆ ಎರೆದು ಭೂಪನೋಯ್ಯೋ ಚಿತ್ತ ವಿವಲನಾಗು ತೋಲಗ ಇತ್ತು ನುಡಿದೋ ನರಮ್ಮನೆ ಬದುಕು ಲೆಕ್ಕ ಬದುಕೊಡಿ ಬದುಕಿರ ಏನು ಬದುಕುಜರು ತಾಯಿ ಬದುಕೆಲ್ಲ ಬದುಕೊಡು ಅಂಚತ್ತವು ತಾಯಿ ಗೊತ್ತುಂದ ಪಂತನದ ಊರು ಬಂಗಾರ ಬುಳೆಪ್ಪಳ ಊರು ಹೊಂಪೇರು ತೆನಕಾಯಿ ಉಪ್ಪಳ ಬಂಗಾರ ಬುಳೆಪ್ಪಳ ಊರು ಮಾತ್ರ ಬಂಗಾರ ಒಲ್ಲ ಬುಳೆಪ್ಪುಂಡ ತಾಯಿ ಬುಳೆ ಪೂಜಿ ಬುಳೆವಾಡದ ಕಾರಣ ಉಂಡು ನರಮ್ಮನ ಲೆಕ್ಕ ಬೆಂದಿನ ಮಾತ್ರ ಬಂಗಾರ ಬರ್ಪುಣ ಬೆಂದು ಸಂಪಾದನೆ ಮಾಡ್ತಂದ ಜೀವನ ಆತಿ ಎಡ್ಡೆ ಹಾಪುಂಡು ಪಿಯರನ್ನ ಜೀವನ ಈತಿ ಎಡ್ಡೆ ಉಂಟು ಕೊಂಜಿಯಾನ ಪರೋಡ ಎಡ್ಡೆ ಆಯ್ನಾತ್ ಅಪಾಯ ಹೆಚ್ಚಿಗೆ ನಂಗೆ ಪಣವಾಯರ ಬಲ್ಲಿ ಪಣವಾಣದ ಕಳುವ ಹೆಚ್ಚಿಗೆ ಅರ್ಪೇರು ಈ ಅರಿಬಾರ ಇತ್ನಲ್ಪ ಎಲಿಬೇರು ಕೂಡ ಹೆಚ್ಚಿಗೆ ಎತ್ತ ಅಂಚನೆ ಪಂದರದ ಊರಿಗೂ ಮುಸಲ್ಮಾನೆ ಅವರಿ ಆಕ್ರಮಣ ಹೇಳುವ ವಿಷಯ ಕೇಂದ್ರ ಅಪಗಂಡದಾನೆ ಒರಿ ಮುಸಲ್ಮಾನೆ ಮತ್ತು ಮೂರು ಸೇರುವೆ ಆಕ್ರಮಣ ಅನ್ಪೋದಾಂಡ ಮಣಿಪದ ಕುಳ್ಳನಾಪುಂಡ ಐಕ್ಯಪಡದೆ ಲಡೈಗೆ ಬಿದಾಡ್ಯಾನು ನಾನು ಒರಿಯ ಪಪ್ಪಳತ್ತು ಎನ್ನ ಮಗೆಯಲ್ಲಿ ನಾನು ಬರಲಿ ಪ್ರೀತಿಯೊಳರಿವುದು ಕಾತರಬೇಕೆನೆ ಭೂತಳಪತಿ ನುಡಿದೋ ಪಾಂಡೆ ಎತ್ತರ ಮನ್ಪಿನಂಚಿದ ವಿಚಾರ ಹಿಂಗೆ ತಿಳಿದಿಜ್ಜಿ ಮನವರ ಕಾರಣ ಉಂಟು ಏನೋ ವ್ಯವಹಾರದ ಮುಸಲ್ಮಾನೆ ಬಾವರೆ ಪರಂಪಣೆ ಬೈದಿಗೆ ನಾನು ಜನಮಾನ್ಯ ಬೈದಿಗೆ ಎದುರಿಸುವುದು ದಾದ ಅಭಿಪ್ರಾಯ ಸೂಕ್ತವಾದ ವೇದಿಕೆ ಏನನ್ನು ಕಡಪಡಿಸಿಕೊಳ್ಳಿ ಆಯ್ತು ಬೇಗ ನಿನ್ನೊಟ್ಟಿಗೆ ಎಲ್ಲ ಬರ್ಬೇ
ತಲೆಯ ಕಾವನಾರು ನಿನ್ನ ತಿಳಿದು ನೋಡಲು നീ കണക്കെങ്കിലും ഓന്റെ കാട്ടൊക്കെ ഞാൻ എന്തില്ല ഞങ്ങൾ കാട്ടകിടെ ഉണ്ട് ഓന്റെ പേരെന്ത് കണക്ക് വർമ്മ ഇപ്പൊ പുസ്തക ഇടുവ മോനെ ಶರಬಲದಿ ಬಿಡದಂದು മോനെ കണക്കോർമ്മ എന്താ നിന്നു അത് പിന്നെ ഇപ്പൊ പുസ്തക ഇല്ല ಈ ಏರ್ ನೋಟ್ ಬೈದಾನ ಅಗ್ಲೇನ್ ಪಾತ್ರ ಮುಂತುದು ಫೋನ್ ನಿಕ್ಲೆಗೆ ಮುಲ್ಪ ಮಾತ್ರ ಏರು ನರಂಬಿಜ್ಜನ್ನ ಕೊಂದಿಲ್ಲ ಇತ್ತನ ಏರಂದು ಗೊತ್ತಾಯ್ತು ನರಂಬಿ ಎവിടെ ನಿನ್ನ ಮಾತ ವ್ಯವಹಾರ ಎಂಕ ಅರ್ಥ ರಡ್ಡು ನಂಗು ಮಾರ್ನ ರಡ್ಡು ನಂಗು ಮಾರ್ನ ನುಂಗಿಲು ಸಾಯ್ಬೇರನ್ನು ಪತ್ತೊಂದು അപ്പൊ ഞങ്ങളുടെ പൊടിയറ്റുണ്ടോ അതല്ല വേണ്ട അപ്പ ಇಡೇ ಬರ್ತದೆ ಮುಪ್ಪದಿನ ವ್ಯವಹಾರನ ದರೋಡೆ ದಾನದನ್ಯಾಯ ಪಂದರದ ಊರು ರಕ್ಷಣಾ ಹೊಣೆಗಾರಿಕೆ ಯಾನು ಊರ್ದು ಅರಸು ಯಾನು ಅಂಚ ಹಿಡ್ದಾರ ಪಣದುಲ್ಲೆ ನಿಂದ ಇಜ್ಜ ಅಂತ ಕೇಳು ನಾನು ಕೊರ್ಪೆ ಇಜ್ಜನ ಮುಖದ ಬೋಡ ಮುಗಲೇ ಕೊರ್ಕ ತೊಂದರೆ ಇಜ್ಜಿ ಬೇತೆಕಲ್ಲಿ ಬೆಂದು ಸಂಪಾದನೆ ಮಂತ್ರೇನು ಕೊಡದು ವ್ಯವಹಾರ ಮನ್ಪುಡತ್ತು ಅವು ಸಾಲ ರೂಪಡು ಕೇಳೋ ಮಾತ್ರ ಪೊರ್ಲು ಅವೇಳ್ದವರ ಪಣದುಲ್ಲೆ ವಾವರ ಏಪನೋ ಒಂಜಿ ಪುದರ್ ಕೇಂದಿತ್ತೆ ಅನ್ ಪೊರಿಯುಲ್ಲೇದು ಆಡ ಎಡ್ಡೆಂತ್ರ ಎಂದು ಎನ್ನಿದಿತ್ತೆ ಇನ್ನಿಕ್ಕನಗ ನಿನ್ನ ಸ್ವಭಾವ ಅಂದ್ರೆ ಉಳೈಟ್ನ ಭಾವ ಉಂಡತ್ತ ಐದು ಪ್ರಕಟೀಕರಿಸ ಅದ್ನ ಬುಡುಪ್ಪೆಂದೆನ್ಯಾನ ಈ ಆತು ಸುಲಭಡು ಬುಡುಪುಣ ಎತ್ತಿಯ
ದಯದಿಂದ ಪಂಡ ಸ್ವಾಭಿಮಾನ ಬದುಕಿನ ಇದಿ ಮುಟ್ಟ ಬದುಕಿನ ಸ್ವಾಭಿಮಾನೋಡೆ ಅವೆರದವರ ಪಂಪೆ ಭತ್ತ ನಾವು ಭತ್ತ 4 ಜನ ಪೋಂಡ ಕುಳ್ಳು ಕುಳ್ಳುಲ ಕುಳ್ಳು ಬಡಿಚ್ಚ ಅಂತೋಜು ನಿಂಕು 2 ಜನ ಎಂಕುಲು ಕುಳ್ಳೋರೆ ಮರಲು ಗೊತ್ತುಂಟು ಬರಿಯಾರ ಏತು ಬಂಗಾತಂದು ಅವು ಗೊತ್ತುಂಟ ಆಡ ಬಂಗಾಳ ಭತ್ತ ತೈ ಹೊತ್ತು ಸರಿಯಾದ ಬೈದೆ ಮಂಡೆ ಹೆಚ್ಚು ವರ್ತಿ ಅವೆರದವರ ಪಂಪೆ ಪಂದರದ ಊರ ದರೋಡದ ವಿಷಯನು ಅವು ಕಣತ್ತ ಗಂಟು ನೆನ್ನಿಲ್ಲ ದಿನದ ಆ ಒಂದು ಮನ್ಪಡ್ಚಿ ಓ ಸ್ವರೂಪ ಅಂಚನೆ ಉಂಡು ನಿನ್ನ 60 ತಿರುಗುರು ಬಾರ್ ನೋಡಿ ಗೋಡೆ ಬಾರು ಭಕ್ತರಾಯವರೇ ದರೋಡೆಕೋರೆ ಅಂದ್ರೆ ಕಳುವೆ ಕಳುವಾಗಿಲ್ಲ ದರೋಡೆಕೋರೆಗಳ ವ್ಯತ್ಯಾಸ ಉಂಟು ಕಳುವೆ ಎರಗಳ ತೆರಲಕ್ಕೆ ಹಮ್ಮದು ಮೊಪ್ಪೆ ದರೋಡೆಕೋಡೆ ಪಂಡದ ಕೊಡದು ಮೊಪ್ಪೆ ಈ ನಾಡಿಗೆ ದಾಳಿ ಮಲ್ಪದ ಪಂಡದ ಬೈದೆ ನಿನ್ನ ಸಂಪಾದನೆ ಬೋಡಾನ ತುಂಡ ಉಂಡು ಸಂಪದ್ಭರಿತ ಊರೊಂದು ತೆರೆದೇ ಬೈದೆ ನಿನ್ನ ಮಲ್ಲಾಪಿಯನ್ನು ತೋಜಾರ ಯಾರ ಸೊತ್ತಿಗೆ ಅಂತೆ ನಿನ್ನ ಅಧಿಕಾರನ ಮೇಲೆ ಸಾರಿ ಪುಣತ್ತು ಬೀಟನ್ನು ಬಡಬಗ್ಗೆ ಕಣನೀರು ಮುಚ್ಚೋಡು ಯಾಣ ಮಲ್ಪಡ ಬೇಲದಾದಂತ ಕೇಳಿ ನಿನಲಕ್ಕಂತ ಶ್ರೀಮಂತರ ಮಂಟೆ ನೋತದು ಅಕ್ಕಲ್ದ ಇಪ್ಪಡ ಸಂಪಾದನೆ ಉಂಡತ್ತ ಅವೇನು ಕೊಡಬಹುದು ಇಂಚಿನ ಬಡಬಗ್ಗೆರೆಗೆ ಬಟ್ಟು ಬೇನ ಈ ದೈವಸ್ಥಾನ ಕಟ್ಟದತ್ತ ಓಡಾಡತ್ತ ಬೊಳ್ಳಿ ಬಂಗಾರ ಉಂಡತ್ತ ಆರಾಧನೆ ನಿನ್ನ ಆರಾಧನೆಗೆ ವಿರೋಧತ್ತಿಲ್ಲ ಬೊಳ್ಳಿ ಬಂಗಾರದ ಅವಶ್ಯಕತೆ ಇತ್ತು ಪಾಪ ನಿನ್ನ ಊರು ಮದುವೆಪಡ ಬರ್ತು ಹೊಂದಿಕೊಂಡು ಬಂಗಾರದ ಕರಿಮಣಿ ಮಲ್ಪಡ ಬಂದ್ಬಿಡ ಆಷಾಢಿಪುಳಂತಿನ ಬಡಬಗ್ಗೆರೆ ಕಣನೀರು ಜಪಡೋದಲ್ಲಿ ನಿನ್ನ ಮಲ್ಲಾತಿಗೆಯನ್ನು ತೋಜಾರಬಹುದು ಬೋಡೋದೆ ದೇವಸ್ಥಾನಕ್ಕೆ ಬೊಳ್ಳಿ ಬಂಗಾರದ ಪರಕೆ ಕೊರ್ಪಡತ್ತಿ ಆ ಬಡವಗೆ ಪೊಣ್ಣಗೆ ಮದಿಮಾಡಗಾಲಿಗೆ ಕರಿಮಣಿ ಮಲ್ಪರ ಬಂಗಾರ ಕುರಿಯ ಅದು ದೇವರ ಅವರುಂಡು ನಿನ್ನ ದೈವ ಅವರುಂಡು ಆ ಪ್ರಜ್ಞನಿಕಲೆಗುಂಡ ಕೊಡು ಒಕ್ಕ ನಿನ್ನ ಆರೋಪ ಇಂಚಿನ ಸಮಾಜದಂಗೆಲ್ಲ ಕೊಡುಗೆ ಅಪಾರವಾಯಿನ ಐನಿಕಲ ಅರ್ಥ ಬರ್ತದೆ ಜಾರಿ ಒಟ್ಟು ಹೊರಗಿನ ಆರೋಪ ಮಾಡಿನೆತ್ತಿ ಇತ ಪ್ರಾಮಾಣಿಕವಾದ ಒತ್ತೊಂದು ಅದಕ್ಕೆ ಬೆನ್ಪುಡ ಮಾತೆಲ್ಲ ಬೆನ್ನೆರಾಪುಡ ಮಾತೆಲ್ಲ ಅರಸೋಪುಡ ಬೆನ್ಪುಣ ಬೆನೋಡು ತಿರುಪುಣ ಎತ್ತಿನೋಡು ತಿರುಗುಣ ತಿರುಗುಣ ಆಯ ತಿರ್ಗಂದೆ ಬೆನಂದ ಉಂಡೋದಿಲ್ಲ ಬಂದದ್ದು ಈಲ ಬೆನಂದ ಉಣು ಆಪುಡ ಆಯಾಯ ವರ್ಗ ಹೂವು ಬೇಲೆ ಮಲ್ಪುಡ ಆ ಬೇಲೆ ಮಲ್ಪೇರಿ ಎಂಕಲ್ಲ ಸತ್ಯ ನಿಷ್ಠೆ ಪ್ರಾಮಾಣಿಕತೆ ಎಂಕಲು ಶುಕ್ರವಾರ ಕಾರಣಗಳ ಎಂಕಲು ಬೋದು ನಮಾಜ್ ಮಲ್ಪುಣ ನಿಕಲು ವರ್ಷಗರ ದೇವಸ್ಥಾನ ಹೋಗ್ಬಾರ ಆ ಜಾತ್ರೆಗೆ ಹೋಗಲು ಹೋಗ್ಬಿಡ ನಿಕಲು ಸಂತನತ್ತ ಸೂಚಿದಾಗಿ ಕಾಜಿದಾಗತ್ತ ಬೇರೆ ನಿಕಲ್ಲ ಎಂಕಲು ಪ್ರಾಮಾಣಿಕವಾದ ಹೋಪ ಪರಿಶುದ್ಧವಾದ ಪ್ರಾರ್ಥನೆ ಮಲ್ಪ ಎಂಕೆಲ ಪ್ರಾರ್ಥನೆ ಅಂತ ಎಂಜೆ ಹಯ್ಯಾರ ಫಲ ಅಕ್ಬರ್ ಅಲ್ಲಾಹು ಅಕ್ಬರ್ ಅಲ್ಲಾಹು ಅಕ್ಬರ್ ಯಾ ಲಾ ಇಲಾಹ ಇಲ್ಲಲ್ಲಾಹು ಅಕ್ಬರ್ ಈ ಪ್ರಾರ್ಥನೆ ಮಾಡ್ಕೊಂಡಾಗ ಎಂಗೆಲ್ಲ ಅಲ್ಲಾಹು ಬರ್ತದೆ ಎಂಗೆಲ್ಲ ಕೇಂದ್ರನ ಕೊಡ್ಬೇಕು ಅವು ಬರ್ಕಬೇಕ ಎಂಕೆಲ್ಲಗಳು ದಿನೋರ್ ದಿನ ಹುಷಾರಾದಿ ಪಣ ಉದಯ ಅಪ್ಪಡೆಯಿಂದ ಈ ಕಾರಣ ಮೇರ್ಮರಣಿ ಪಲ್ಲಿಗೆ ಪ್ರವಾಸ ಹೋಗ್ಬೋದು ನಿಕ್ಕಳು ಇದು ಮಾತಾಡಿ ಮಾಡಿಕೊಡ್ತಾರೆ
ವಾರ ವಾರ ಪ್ರವಚನ ಉಂಟು ಮಗ ಬಜ್ಜೆಯಿಂದ ಬೇರೆ ಎಂಗೆಲ್ಲಗೆಲ್ಲ ನನ್ನ ತೋಟದ ಪೂರ ಬಜ್ಜೆ ಎಂಗೆಲ್ಲಗಳಿಗೆ ಬರ್ತಿದ್ರು ಇಂಕಿನ ಸತ್ಯ ನಿಷ್ಠೆ ಪ್ರಾಮಾಣಿಕತೆ ಎಂಕೆಲ್ಲ ಉಂಟು ಧರ್ಮೂಡಿ ಎಂಕೆಲ್ಲ ರಾಜ್ಯಕ್ಕೆ ಧರ್ಮ ಧರ್ಮನೇ ಅವು ಏರು ತಪ್ಪು ಬರ್ತದಾನಲ್ಲ ಎಂಕೆಲ್ಲ ಧರ್ಮಡು ತಪ್ಪೆ ಆಗ ಶಿಕ್ಷೆ ಉಂಟು ಓಡೆ ಮುಟ್ಟಬಂಡ ಆಯ್ತು ತೈತದ ನಾನು ಪುನಃ ಎಂಕೆಲ್ಲ ಪರಿಸರ ಕೊಣ ರೀತಿ ನಿಖಿಲ ಅಂಚ ಉಂಡ ವಾ ಕೆಲಸ ಮಾಡ್ತದಾನ ನಿಖಿಲು ಸ್ವೀಕಾರ ಮಾಡ್ತಾರೆ ನಿಖಿಲ್ನ ದೌರ್ಬಲ್ಯನೇ ಎಂಕೆಲ್ಲ ಪ್ರಾಬಲ್ಯಕ್ಕೂ ಕಾರಣ ನಿಖಿಲು ಏಪ ಸಂಘಟಿತರ ಅಪರ ಏಪ ಒಟ್ಟಾಯರ ಆಣಿಗೆ ಗೋಹತ್ಯೆ ಹೊಂಡ ಆರೋಪ ಮಾಡ್ಯತ ಅವು ಉಂಟು ನಿನ್ನ ಪೊನ್ನುಳ್ಳರ್ದ ನಿನ್ನ ಜಾತಕಗಳು ಅಕ್ಕಲೆ ನಿಖಲು ಆಮಿಷ ತೋಜದಿ ಮತಾಂತರ ಮಲ್ಪ ಬಂದ್ಬಿಡ ಆರೋಪ ಆಮಿ ಮುಕ್ತ ಆಪಡು ನಿನ್ನ ದೈವಸ್ಥಾನ ಪುಣಂಚಿನ ಬುಳ್ಳಿ ಬಂಗಾರಿ ಸುಭದ್ರವಾದ ಒರಿಯೊಡನೋಡ ನಿಖಲು ಮಲ್ಪುಡನ ಕೆಲಸ ಆತನ ಮಲ್ಪುಳಿ ಸಂಘಟಿತರಾಲೆ ಅವು ಈಚಾಣ ಮೂಡು ಸಾಧ್ಯ ನಿಖಲಿಗೆ ನಿನ್ನ ಮೋಣ ಇಂಚಾಣ ಆರ್ದ ಮೋಣ ಹಂಚಿಗೆ ಹಿಂದೂ ಮಲ್ಪುರ ಶಬ್ದದ ವ್ಯಾಖ್ಯಾನ ಅನ್ಕೊಳ್ತಾರೆ ಪ್ರತಿ ಒಂಜಿ ಬೇಲೆ ಮಲ್ಪರ್ಲ ಹಿಂದೆ ಪಿರ ಉಂತನ ಏರುಳ್ಳಿನ ಐ ಹಿಂದೂ ಪ್ರತಿ ಒಂಜಿ ಬೇಲೆಲ್ಲ ಸಮಾನಾದ ಸ್ವೀಕಾರ ಮಾಡ್ತದ ಮುಂದೆ ಐ ಮುಸ್ಲಿಂ ಹಿಂದೂ ಮುಂದೆ ಮುಸ್ಲಿಂ ಸಿದ್ಧಾಂತ ನಿಂದೆ ಕಾಲಕ್ಕೆ ನೀ ಕಟ್ಟಿದ್ದು ನೀ ಯಾರು ಕಟ್ಟಿದ್ದು ಓಡೆಗೆ ಮಾರಾಯ ಕೈ ಕಟ್ಟು దాని ఎన్న కై పిడికిన దాని యాడు ನಿನ್ನ ಕೈ ಪೋಯ ಎಷ್ಟಾದ್ರೂ ಮಹಾರಾಜ ಅವನ ಸ್ಥಾನಮಾನಕ್ಕೆ ಅಧಿಕಾರ ಪೀಠಕ್ಕೆ ಗೌರವ ಕೊಡಬೇಕು ಬೆಲೆಯ ಸಹನ ಗೌರವಪೂರ್ವಕವಾಗಿ ಸೆರೆಮನೆ ವಾಸ ಕತ್ತಲ ತಾಕೊಂಡು ಹೋಗುದಲ್ಲಿ ಪೆಟ್ಟಿಂದೆ ಎಣ್ಣೆ ಪೆಟ್ಟಿಂದೆ ತಾಕೊಂಡು ಅಲ್ಲ ಸ್ವಾಧೀನವಾಗಿ ನಮಗೆ ಈ ನಾಡಿನ ಅಧಿಕಾರ ಬೇಡ ಇಲ್ಲಿರುವಂತಹ ಸಂಪತ್ತು ಏನೆಲ್ಲ ಧನ ಕನಕ ಉಂಟ ಅದನ್ನೆಲ್ಲ ನೋಡಬೇಕು ಏನಿದೆ ನೋಡಿಕೊಳ್ಳಿ ಇದೊಂದು ಬಿಚ್ಚೊಂಡು ಹೋಗೋಣ ಅಲ್ಲ ಹೋಗ್ಬಾರಲ್ಲ ಇಲ್ಲಿ ಮುಖ್ಯ ಬಾಂಗ್ ಕೊಡ್ತಾನೆ ಅದೇ ಧ್ವನಿವರ್ಧಕಂ ಅಂದ್ರೆ ನಾವು ಬೆಲ್ಲಗೆ ಮಾತಾಡಿದ್ರೆ ಜೋರಾಗಿ ಕೇಳ್ತದೆ ಅಲ್ಲ ಹೋಗ್ಬಟ್ಟ ಇದು ಮೈಯರ್ ಇನ್ನು ಬಿಟ್ಟು ನಾಳೆ ಇಲ್ಲ ಹಳ್ಳಿಯಲ್ಲಿ ಬಾಂಗ್ ಕೊಡ್ತಾವ ನಾವು ಬೇರೆ ಏನಿದೆ ನೋಡ ಇದೆಂದಲ್ಲ ಬೊಂಬೈ ಜೀರಿಗೆ ಬೊಂಬೈ ಜೀರಿಗೆ ಬೊಂಬೈ ಜೀರಿಗೆ ಮುಂಬೈ ಜೀರಿಗೆ
ಬೊಂಬಾಳ ದೇವಿಗೆ ಬೊಂಬಾಯಿ ದೇವಿಟಿಗೆ ಪ್ರಕಾಶಮಾನವಾಗಿ ಕಾಣುತ್ತದೆ. ಬೇರೆ ಏನು ಒಳಗಿದೆ ನೋಡಿ. ಅದೆಲ್ಲ ಬೇಡ. ಮುತ್ತು ರತ್ನ ವಜ್ರ ವೈಡೂರ್ಯ ಗೋಮೇಧಿಕ ನವರತ್ನ ಏನೆಲ್ಲ ಇಲ್ಲಿ ಉಂಟು ಅದೆಲ್ಲ ಬೇಕು. ಎಲ್ಲ ಓದಿ ಹಾಕಿ ಇನ್ನು ಏನಿದೆ ಎಲ್ಲ பெண் ಮಕ್ಕಳೆಲ್ಲ ಉಂಟು. பொண்ணிಂದ வெள்ளிಂದ ಎಲ್ಲ ಓದಿ ಹಾಕಿ. ಮುಟ್ಟು ಬೇಡ, ಮುಟ್ಟು ಬೇಡ, ಓದಿ ಹಾಕಿ, ಓದಿ ಹಾಕಿ, பெண் ಮಕ್ಕಳು ಓದಿ ಹಾಕಿ, ನೀವು ಓದಿ ಹಾಕಿರ ಆರೆಲ್ಲ ಓದಿ ಹಾಕಿ. ಈಗ பெண் ಮಕ್ಕಳು ಕೊರೆ ಉಂಟು, ಓದಿ ಹಾಕಿ, ಓದಿ ಹಾಕಿ ನಂಗೆ ನೀನು ಹಾಕಿ. ഇപ്പൊ ഞാനിപ്പോ ചേർത്താറ് ഞാനല്ലേ നീ ചേർത്ത് ഞാൻ ചേർത്ത് ഒരു നീ ചേർത്ത് ഇപ്പൊ വേണ്ട ഇപ്പ ഒരു 12 വയസ്സിന് കുറിച്ചിട്ട് ഒരു 18 20 തുളനാക്കിയിട്ട് നീ ശരിയാവും 25 തുള നക്കിയിരിക്കട്ടെ. പിന്നെ 25 കുറിച്ചിട്ട് ഒരു 30 35 40 45 തുള നിൽക്കട്ടെ അല്ലേ? അല്ല 50 ഇരിക്കട്ടെ. ഇതില് ബെൽതല്ലേ 50 പൊടിച്ചിട്ട് 50 60 70 80 90 എന്ത് തന്നെ നല്ല ഓടിയാക്കിന്. ಈ ಊರಿನ ಹೇಗೆ ನಿಮ್ಮ ಓದಿ ಪಾಲು ಹೇಗೆ? ಓದಿ 12 ವಯಸ್ಸಿಗೆ ಕುಡಿಚಿಟ್ಟು 25 ತೊಲನ ಚಿರ್ದಲ್ಲಿ 12ರಿಂದ 24 ವಯಸ್ಸಿನ ಹುಡುಗಿಯರಿಗೆ പിന്നെ അതിന്റെ മേലില് കുറച്ച് ഞാൻ ബെൽതല്ലേ 25 30 40 50 ತೊಲಗೊಂಡಿರ್ತಾರೆ. 50 ಅವರು നിങ്ങൾ ബെൽതല്ലേ 50 ಕೊಡ್ತಿದ್ದೆ 60 70 80 90 100 ನಿಂಗೆ 20 ಅಲ್ಲಿ നല്ല നല്ല ഓതി നിക്ക് ഉമ്മുണ്ടല്ലേ കൗത്തിലുണ്ട്. എത്ര വയസ്സായി? ഉമ്മക്ക് ഒരു 80 ആയിട്ട്. അത് എനക്കല്ലേ? എന്താ സമയ നിങ്ങളെ ഒരു ആയിട്ടല്ലേ ഉമ്മല്ല ഓതിക്ക് നല്ല നിന്റെ ഉമ്മ നിന്ന തായി അല്ല നിന്റെ ഉമ്മ ಬೇರೆಯವರು ಮಾತ್ರ ನನಗೆ ವಯಸ್ಸಾಯ್ತು ಗೊತ್ತല്ലേ 60 ನಂತರ ನನಗೆ ನಿನಗೊಂದು ಅಕ್ಕ ಉಂಟಲ್ಲ? ಉಂಟು. ಎಷ್ಟು ವಯಸ್ಸು? ಅದಕ್ಕೆ ಅದು 70-75. നല്ല ಖುಷಿಯಾಗಿದೆ. ಅಕ್ಕನನ್ನು ಮಾರುತ್ತಿ ಬೇಡ ಅವರು ತಮಾಷೆಗೆ ಚೆಲ್ಲಿದೆ. ವಾವರ ಅಂತ ಮನುಷ್ಯ ಇಲ್ಲ ಇಲ್ಲ ನಾನು ಕಾಮುಕಲ್ಲ. ಅಲ್ಲ ಸಂಪತ್ತನ್ನು ದೋಚಬೇಕು. ಅದೇ ಮೋಸದಿಂದ ಸಂಪಾದನೆ ಮಾಡಿ ಭಂಡಾರವನ್ನು ಹೆಚ್ಚಿಸುವಂತಹ ಈ ನಾಡಿನ ಅರಸನಿಗೆ ಒಂದು ನೀತಿಬೋಧಕವಾದಂತಹ ಪಾಠವನ್ನು ಕೊಡಬೇಕು ಎನ್ನುವ ಉದ್ದೇಶದಿಂದ ದಾಳಿ ಮಾಡಿದ್ದು ನಾವು. ಹೆಣ್ಣು ಮಕ್ಕಳನ್ನು ನಾವು ಗೌರವಿಸುವ. ಹೆಣ್ಣು ಮಕ್ಕಳ ಬಗ್ಗೆ ಅಪಾರವಾದ ಗೌರವ ಬೇಕು. ಸರಿ ಹೆಣ್ಣಂದ್ರೆ ಸ್ತ್ರೀ ದೇವತೆ ಅಂತ ಹೇಳ್ತದೆವು. ನಾವು ಕೂಡ ಹೆಣ್ಣು ಮಕ್ಕಳಿಗೆ ಗೌರವ ಕೊಡಬೇಕು. ಎತ್ರ ನಾರಿಷ್ಟು ಪೂಜ್ಯಂತೆ ರಮಂತೆ ಎತ್ರ ಬಿತ್ತರೆ ತತ್ರ ದೇವತ. ಮತ್ತೆ ತತ್ರ ಬಿತ್ತರೆ ನೀನು ಆಗಿದ್ದಂತ ಗೊತ್ತಾಗಿದೆ ನನಗೆ. ತುಂಬ ವರ್ಷ ಆಯ್ತಲ್ಲ, ತತ್ರ ಬಿತ್ತರೆ ತುಂಬ ಆಗಿದೆ. ಇಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಭಾವನೆಯನ್ನು ಇಟ್ಟುಕೊಳ್ಬೇಕು. ಏನಾದರೂ ನೀವು ತಪ್ಪು ಮಾಡಿದರೆ ಕ್ಷಮೆ ಕೇಳಿ. ತಪ್ಪಾಯ್ತು, ನಿಂದೆ ತಪ್ಪಾಯ್ತು ಅಂತ ಸರಿ, ಇದಾಯ್ತು. ಇನ್ನು ತಡ ಮಾಡುದಲ್ಲ, ಸಂಪತ್ತೇನೆಲ್ಲ ಉಂಟು ಅದನ್ನೆಲ್ಲ ಗಾಡಿಗೆ ಹೇರಿಕೊಂಡು ನಾವು ಕರೆದುಕೊಳ್ಳುತ್ತ ಕನಕವರ್ಮನ ಬರುತ್ತ ಹರಿಹರ ಎರಗಿ ಬೇಳದರು ಸರ್ವ ಸ್ಥಿತಿಯ ಆಡಳಿತ ಆವದಿರ್ತದೆ ಹಾಗೆ ನಕ್ಲು ಬತ್ತು ನಮ್ಮ ಊರು ಸ್ವಾಧೀನ ಮಲ್ತೊಂದಿಲ್ಲ ನಂಗಿತ್ತ ರಕ್ಷಣೆ ಕೊರ್ಪುನಾಗ್ಲ ಅಯ್ಯಪ್ಪೆ ಮಾತ್ರ ಆಯನ ಕಾರಬುದಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ತೀನಿ.
ಕೇಳು ಪಂಡಿತನೆಂದ ಬಾಲ ಕೇಳ ದುಷ್ಟ ಹಾಳುಗೈದಿಯ ಪುರವನಿಂದು ಲೀಲೆಯು ನೀನೈದು ಪಾಲಿಸೈ ಪ್ರಜೆಗಳನ್ನು ಹೇಳಲಿಲ್ಲೇನು ನಿನಗೆಂದ ಅಯ್ಯಪ್ಪ ನಿನ್ನ ಕಾರಮುದಲಿಗೆ ಬರೋದು ನನ್ನ ಬಲವಾಯಿನ ಕಾರಣ ಉಂಟು ಪೊರ್ಲುಡೆ ಆಡಳಿತ ಅವೊಂದಿತ್ತಿನ ನಮ್ಮ ಊರು ಸ್ವಗೆನಕಲ್ನ ಕೈಗೆ ದಿಕ್ಕದಾದು ಕೂತುಂಡು ರಕ್ಷಣೆ ಐತಿ ಅಲ್ಪ ಅಧರ್ಮ ನಡತೊಂದುಂಡು ನೀಕ್ ರಕ್ಷಣೆ ತಿಕ್ಕೊಡು ನನ್ನ ಊರ್ದಾಗ್ಲಿಗೆ ಮಾಂತ ನೆಮ್ಮದಿ ತಿಕ್ಕೊಡುಂಡ ಈ ತಪಸ್ಸನ್ನು ಬುಡ್ದು ಎಂಗ್ಲಿಗೆ ರಕ್ಷಣೆ ಬರುಡು ಅಯ್ಯಪ್ಪ ಬರುಡು ಬರುಡು. ಕನಕವರ್ಮನು ನುಡಿದ ಜನಕನನು ಸೆರೆ ಬಿಡಿಸಿ ಘನತೆಯನ್ನುಳಿಸಬೇಕೆಂದು ಜನುಮಾಂತರದ ಭಾಗ್ಯವೆನುವಂತೆ ನೀನಿದ್ದು ಜನಪತಿಗೆ ಸೆರೆಮನೆಯು ತರವೇ ನಾಡುನು ಗುರ್ದು ಕಾಡುನು ಸೇರುಂಡ ಆಂಡ ಸ್ವರ್ಗದ ಲೆಕ್ಕಂತಿನ ಚಿತ್ತಿನ ನಮ್ಮ ಊರು ನರಕಾದು ಹೋತು ನನ್ನ ನೆಕ್ ಕಾರಣ ಏರಿಕೆಂಡ ಆ ವಾವರೆ ಅಂಚಾದು ಅಪ್ಪಾಜಿನ ಸೆರೆಮನೆಗೆ ಪಾಡುಂದೆ ಈ ತಪನು ಗುಡ್ಲನ್ನ ಅಪ್ಪಾಜಿನ ಊರಿನ ರಕ್ಷಣೆ ಮಲ್ಪುಲನ್ನ ಮನೆ ಕಂದಮಣಿ ಕಂಠನಿ ಬಂದೆಮ್ಮ ಕಷ್ಟವನು ಕಂದಮಣಿ ಕಂಠನಿ ಬಂದೆಮ್ಮ ಕಷ್ಟವನು ಇಂದು ಪರಿಹರಿಪುದೆಂದೆನುದ ನೊಂದು ರಾಣಿಯು ಬೇಳೆ ತಂದು ಕಣ್ಣೀರಿಳಿಸಿ ನಿಂದಿರಲು ಮತ್ತಾಗ ಪರಿಕಿಸಿ ಮಣಿಕಂಠ ಪರಿಕಿಸಿ ಮಣಿಕಂಠ ತರಬಲ್ಲ ಮಾತೆ ಬರಬಾರದಿತ್ತು ನೀವಿಲ್ಲಿ ಬರಬಾರದಿತ್ತು ನೀವಿಲ್ಲಿ ವರತಪಕಿದು ಭಂಗವ ತೆರಳಿರಿ ನೀವೀಗಲೆಂದ ಬರಬಾರದಿತ್ತು ನೀವಿಲ್ಲಿ ಕೇಳು ಪಂಡಿತರೇ ಮೆಗ್ಯ ಕನಕವರ್ಮ ದಾದಮ್ಮ ಜೀವನದ ಜಂಜಾಟವು ಸಿಕ್ಕಂದೆ ಶಾಶ್ವತವೈನ ಮುಕ್ತಿನ ಪಡೆಯುವ ಯೋಚನೆಯನ್ನು ಕಾಡು ಸೇರ್ನೈ ಅಪ್ಪಾಜಿ ಧೈರ್ಯದ ಪಾತ್ರ ಬಂದು ಬತ್ತನೈ ಅಮ್ಮ ಈ ಜೀವನ ಒವುಲ ಶಾಶ್ವತವತ್ತು ಬಂಧುಗಳು ಎಂಬವರು ಬಂದುಂಡು ಹೋಗುವರು ಬಂಧನವ ಕಳೆವರಾರಿ ಜಗದಿ ಅಂಚಂದನ ಪರಮಾತ್ಮಿ ಭಕ್ತಿ ಓಲು ಪುಟ್ಟಡು ಸೈಪ್ರ ಪಟ್ಟು ದೇವರ ಮೋಕ್ಷ ಕೊರಲೆ ಬಂಡನಂಡ ಅವು ನಮಕ್ ತಿಕ್ಕರ ಸಾಧ್ಯನ ಭಕ್ತಿ ಬನ್ನು ಎಲ್ಲಿಡೆ ಪುಟ್ಟನಂಡ ಮೋಕ್ಷದ ಸಾಧನೆ ಪತ್ಯರ ಸಾಧ್ಯ ಉಂಟು ಅಮ್ಮ ಕುಡರ ಬತ್ತದೆ ಎನ್ನ ತಪಸ್ಸನ್ನು ಕೆಡಿಸ್ಯಾರು ಆತ ಮಾತ್ರ ತಂದೆ ಆ ಸಂಸಾರವನ್ನು ನರಕವು ವೈದ್ಯ ಮಾಡ್ರ ಪ್ರಯತ್ನ ಮಲ್ತಂದುಲ್ಲರ ಅಮ್ಮ ಕಷ್ಟ ಬನ್ನು ನರಮನೆಗೆ ಬರವೆತ್ತು ನಾವು ಕಲ್ಲು ಮರಕ್ಕೆ ಬರೆಯರ ಸಾಧ್ಯ ಉಂಟು ಪಲ್ಲೆ ಅಂತ ಬಂಡ ಬತ್ತನ ಕಷ್ಟನು ನನ್ನ ಬಂಡಂದಂಡ ಆ ಸಮಸ್ಯೆ ಪೂರ್ವ ದೂರಾರ ಸಾಧ್ಯ ಉಂಟು ಅಪ್ಪೆ ಈ ಪಡ್ತು ತಪಸ್ಸನ್ನು ಕುರಿತು ಬರೆಯರ ಎನ್ನ ಮನಸ್ಸು ತುಂದಿಜ್ಜಿ ಏರದ ಕಷ್ಟ ಬತ್ತದ ಅಕ್ಲೆನೆ ಪಲೆ ಪೋಲೆಮ್ಮ ಪೋಲೆ ಇಚ್ಚಿ ಮಗನೆಲಾಲೆದು ವಿಘಟ ಕೂಳರು ಮಗನೆಲಾಲೆದು ವಿಘಟ ಕೂಳರು ಜಗದ ಧರ್ಮವ ನಾಶಗೈದರು ಕೂಳರು ಜಗ
ಧರ್ಮವ ನಾಶಗೈದರು ಸುಗುಣ ನಿನಗ ಕಷ್ಟಗೈದೇನು ಸುಗುಣ ನಿನಗ ಕಷ್ಟಗೈದೇನು ಮಗನೇ ಕ್ಷಮಿಸೈ ಮಗನೇ ಮಗನೇ ನಮ್ಮ ನಾಡು ನಾಶಾಪ ಸ್ಥಿತಿಗೆ ಬಂತಲ್ಲ ಮಂಡೆ ಬೆಚ್ಚ ಮಲ್ಪಡ್ತಿ ಒಳ್ಳೆ ಕಾಜಲೇ ನೇತಿಸಿದವೆ ತೆರಿಯ ವಿಚಾರ ತೆರಿಯ ಅಂಚಾದ ನಿನ್ನ ಎದುರಿಸರು ಮತ್ತೆ ಶಾಂತಿದ ನೆಲಬೀಡು ಕ್ಷೇಮದ ನಾಡು ಪಂದಳನ್ನು ಸರ್ವನಾಶ ಮಾಡ್ಬರಬಿದ್ದಾನೇನೋ ಅವರ ಭಕ್ತರ ತಪ್ಪಾನು ಬಂಡರಿ ಅಪ್ಪಾಜಿನ ಕಾರ್ಯ ಬರೆದು ಕ್ಷಮೆಗೆಂಡ ಬದುಕೆರೆ ಬಿಡುವೆ ಈ ಚಿನ್ನಾಗ ನಿನ್ನ ಪ್ರಾಣವು ಅಯ್ಯಪ್ಪೇ ಬಾಲೋ ಅಯ್ಯಪ್ಪೆ ಆಯ್ತಪ್ಪ ಹೊರಗಾಡಿ ಅಲ್ಲಲ್ಲ ನೆಯ್ಯಪ್ಪ 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 ನೆಯ್ಯಪ್ಪತ್ತು ಬುಕ್ಕಂಜಿ ಅಯ್ಯಪ್ಪ ಉತ್ತಪ್ಪ ಸರಿ ಅಯ್ಯಪ್ಪ ನಾಲ್ ಪೆருக்கு ಬೂರ್ನ ನಿನ್ನ ಅಮ್ಮೆಲ್ಲ ಅಯ್ಯಯ್ಯಪ್ಪ ಅಂದ್ ಹೊಡಿ ಅಂದ ಏರಿಂದ ಗೊತ್ತೈತಿ ಎಂಕಲು ವಿಜಯೋತ್ಸವ ಆಚರಣೆ ಅಂದ ತಾಟಿಗೆ ಅಡ್ಡ ಬರ್ತಾವ ಉಂಟವ ಅಬ್ಬೋ ಬನ್ನಿ ಒಳ್ಳೆದ ಜವಣಿ ಅಮ್ಮೋನೆ ಏರು ಅಮ್ಮೋನೆ ಏರ್ನ ഒരൊറ്റൊരു റോമയില്ല എന്ത് ഒരു മെയ് മോനെ ನಾನು ಆಯ್ತಿರ್ತಿದ್ದೆ ಪೂರ್ತಿ ಭಾರಿ ಸಂತೋಷ ಹೊರಲಗಂಟೆ ಚವಣಿ
ಇತ್ತು ಕೋಪ ಮಲ್ಪುಡಂಚಿನ ಅವಶ್ಯಕತೆ ದಯೆ ಈ ಕೊಂಚ ಭಾರಿ ಪೊರ್ಲು ತಾದಿತ್ತೋಗದ ಇಯ ಎಂಚನ ಎಂಕಲ್ನ ಜಾತಿಗೆ ಬಲ ಬಾ ಎಂಕಲ್ನ ಜಾತಿಗೆ ಮತಾಂತರ ಎಂಕಲ್ನ ಪುರ ಮದಿಮೆ ಒಂಜತ್ತ ಬೆದಾರಿಜ್ಜತ್ತ ಏತಾಪ ಯಾನು ಪಾತ್ರದ ಪೆದಂಬಾವ ಅಂತೋಜು ನಿಂಗೆ ಅಪ್ಪಿ ಎಂಕಲೆಗೆ ಎಂಚಿನ ಪಾತ್ರನಲ್ಲ ಎಂಕುಳ ಎಂಕಲೆ ಬೋಡ ಲೆಕ್ಕದ ತೊಳು ಎಂಕಲ ತಂಡ ಉತ್ತರಕ್ಕೆ ತಂಡ ಅಲ್ಲ ನೀನು ಒಂದು ಉತ್ತರಕ್ಕೆ ಹಂಡಿಂಚೆ ಉತ್ತರ ಪಣಪಣ ಕ್ರಿಯೆ ಇದು ಬೆತ್ತದಾಳ ಅರ್ಥನೇ ಉತ್ತರ ಪಣಪಣ ಕ್ರಿಯೆ ಉತ್ತರ ಕ್ರಿಯೆ ಎಂಕಲ್ನ ಜಾತಿಗೆ ಬಲ 7 ವರ್ಷ ಪ್ರಾಯದಲ್ಲಿ ಕೊಂಡು ಮೂಜಿ ಪಂಚೋಪುಲ್ಲ ಇದು ಬಲಿ ಕೊರಟ ಮದಿಮಾವಳಿ ಜೀವನ ಮಲ್ಕೊಳ್ಳಿ ಸ್ವತಂತ್ರವಾದ ಬದುಕೊಳ್ಳಿ ಅಕ್ಕ ಈ ಪ್ರಥಮ ಏನೋದು ಸಾಧ್ಯ ಉಂಟು ನನ್ನ ಎಂಕಲಲ್ಲಿ ವಿರೋಧಿಸಲು ಜನ್ಮಗೂ ಸಾಧ್ಯ ಅಂದ ಅಡಮಟ್ಟೆ ತೆರನಾರ್ಥ ನಿಗಳ ಮನಸ್ಸಲ್ಲಿ ಐದು ಬೇತ ಭನೋಡ ಎಂಕೆಲ್ಲ ಉಳ ಪುಣಂಜಿನ ಒಗ್ಗಟ್ಟು ಎಂಕೆಲ್ಲ ವಾಕ್ಕಾರಗಳ ಅಭಿಪ್ರಾಯ ವ್ಯತ್ಯಾಸವಲ್ಲದೆ ಎಂಕೆಲ್ಲ ಮುಕ್ಕರಿಚ್ಚ ಅವೈನ ಬಂದನ ಐದು ಮಲ್ಪುವಾಡಿ ಅವು ನಿಕ್ಕಲಕ್ಕೆ ಗೊತ್ತಾವಲ್ಲಕ್ಕ ಮಲ್ಪುಣ ಬೇಲೆ ಅಂಚಾದೆ ನಿಕ್ಕ ನನ್ನ ಈ ಸಮಾಜವನ್ನು ಬದುಕೋಣವನ್ನು ಆಶಿರ್ತದ ನನ್ನ ಒಂದೇ ತಾನು ವಿಷಯ ಎಂಕೆಲ್ಲ ಯಾರ ನಿನ್ನಂಚ ಅಯ್ಯಪ್ಪನ ತಪ್ಪದಾರೆ ಬುಧರ ಬದಲ್ ಬೆಂಚಿ ಒಳ್ಳೆ ಬುಧರದಲ್ಲಿಯೇ ಬಂದು ಬುಧರ ಹೆಂಚಿನ ಸಲೀಮ್ ಬೇಕಾ ಸಲೀಮ್ അങ്ങനെ വേണ്ട അമീർ അബ്ദുൽ ഖാദർ സയ്യദ് മുഹമ്മദ് റസൂൽ അക്ബൽ ജബ്ബർ സമോ ಜಬ್ಬರ್ ಸುಮ ಈ ಬಾಯ್ಪಾಠ ಬಂದರು ಒಂದು ವಾರ ಕೊಡಬೇಕು ಅದಕ್ಕೆ ಅದು ಈ ಒಂದು ತಾದಿದ ಆಯ್ಕೆ ನಿಕ್ಕೆ ಕೊಡ್ಬೇಡಿ ಹೊರತು ವಾವರನ್ನು ಪ್ರಶ್ನಿಸಾರ ಬತ್ತನ್ನೋಣ ನಿನ್ನ ಬಿಸ್ತದಿಗೆ ತೋಜವರಂತ ಕಷ್ಟವು ಎಂಚೆ ತೋಜೇನು ಉಲ್ಲತ್ತೇದಿರಿ ಒಂಜು ವೇಳೆ ಕೈ ಸೊತ್ತ ನಡ ಬುಕ್ಕ ನಿನ್ನ ಬಿಸ್ತದಿಗೆ ನಡಪು ಅರಸನ ಮಗೆ ವರ್ಮನ ಮಗೆ ನನ್ನ ಈ ಪಾತ್ರ ಅಗತ್ಯವೇ ಹೌದೇ ನಿನ್ನ ಅಂಬೇರನೆ ಕೈಕಾರ್ ಕಟ್ಟದೆ ಕತ್ತಲೆ ಕೋಣೆ ಬಾಂಡವ್ಯಾನ ಕಡಲಿ ಮೀನಿನ ಎಂಟೆಂದು ತೋಡು ಕಡಪರವಂಗ ಒಂಜಿ ವಿಷಯ ತಿಳಿಯಲಿಕ್ಕೆ ನಮ್ಮ ಹೆಣ್ಣಿನ ಕಡಲೆಂದು ಗುಡ್ಡೆಡ್ದು ಗುಡ್ಡೆ ಎತ್ತಲ ಮಲ್ಲಂಡು ನಿನ್ನ ಅಮ್ಮೆ ನಿನ್ನದು ಮಲ್ಲ ಅಂದ ಅಂದೆ ಅವು ಕಡಲು ಅರೆ ಕಷ್ಟ ಬತ್ತಂದನ ಯಾನೇ ಬರಡತ್ತ ಇದು ತೋಡು ತೋಡು ದಾನೇನೆ ವಾಡು ಒಂದು ತೋಡಲ್ಲ ಉನ್ನೆನ ಕಡತ ತುಂಬುವಲ್ಲ ಬುಕ್ಕ ವಿಷಯ ಬನ್ಪೆ ಎಡ್ಡೆಡೆ ಬನ್ಪೆ ಬತ್ತಿ ಲೆಕ್ಕನ ಪಿರಪಾಯ ಬದುಕರ ಅವಕಾಶ ಮಲ್ತು ಕೊರ್ವೆ ಆ ಧರ್ಮವು ಮನಸ್ಸು ಮಲ್ತ ನನ್ನ ವಾವರ ಬದುಕರ ಅವಕಾಶ ಮಲ್ತು ಕೊರೆ ಬದುಕರ ಈ ಅತ್ತಿ ಹಾ ಪ್ರಾಣ ಭಿಕ್ಷೆ ಕೇಳೋಣ ಈ ಅಂದ ಬದುಕರ ಬಿಡ್ಲ ನಿನ್ನ ಅಮ್ಮೆರೇನೆ ಸೋಪಾಡೆಂಕಿ ಈ ಒಂದು ಮಲ್ಲಲ್ಲೇ ಮಲ್ಲ ಆನೆ ಸುಂಡಿದಲ್ಲಿ ಪಿಜಿ ನೂರ್ನಂಡ ಸೈಯರ ಕಾರಣುಂಡು ನಿನ್ನ ಪಾಲು ಪಿಜಿನಿ ಆನೆಂಡ ಬಲದುಕ ರಜೆ ಗೊತ್ತಿರ್ಬಲ್ಲ 10 ಜನನ
ಇಡವೆ ಆಯ್ತಪ್ಪ ಊಸಿ ಬಿಡಂಗ ಊಸಿ ಬಿಡಂಗ ಆಯ್ತಪ್ಪ ನಿನ್ನ ಅಮ್ಮೆ ಬಲ ಏ ಕಲ್ತಪ್ಪ ಕಲ್ತಪ್ಪ ಊಸಿ ಬಿಡಂಗಿಲ್ಲ ಮಂಡೆ ಬಲ್ಲ ನನ್ನ ಅವೇರಿಗಲಿ ನಾನಿನ್ನ ರಜೆ ಅವೇನೇ ಮಾರಂದು ಬೋಡ್ ಬಲೆ ಬಲೆ ಒಂದೇ ರಜೆ ಒಂದೇ ಉಪ್ಪಂಡೆ ಮೈಯತ್ತಿಗೆ ಈ ಬರು ಮೋನೆ ಹೊಡೆ ಮೋನೆ ಮೋನೆ ಹೊಡೆ ಇಡವಲ್ಲ ಅಯ್ಯಲ್ಲೇ ಮೋನೆ ಏ ಮುಳ್ಕೊಂತ ಅಂತ ಫೋನ್ ಹೋಯ್ ಏರಿ ಗುರು ನಿಕ್ಕ ಅಡೆ ಮುಟ್ಟ ಇರ್ತಾನಿಗೆ ನಾ ನಿಕ್ಕ ಬತ್ತು ನೀವು ಏನಾಯ್ತು ನನಗ ನಿಕ್ಕನ ದಾದಲ್ಪ ಉಂಡಳು ಏ చెప్పు చెప్పు నేను చెప్పు ముందు కదా ಅದು ನಂಗೆ ಪಚ್ಚೆ ಕೊಡಿಯಲ್ಲೇ ಓಡೇನಾ ಮಣಿ ಪರವಾಗಿ ಇಟ್ಲ ಮಾತಾಡ್ಬೇಕು ಫುಲ್ ಅವರ ತೆಂಚಾಂಡು ಏನು ಅಮ್ಮೆ ಕರ್ಪಿಲ್ ಬಟ್ಟನೇರಿಯಾ ಅಲ್ಲ ಬಗ್ಗಲ್ಲ ಕರ್ಪಿಲ್ ಬಣ್ಣಗಳು ಯಾರೇನು ಹಾ ಬಿಡ್ಕೊಂಡು ಕೊಂಡಾರ ಕಡಿಪಿಡ ಕೊಂಡ ಅದು ಉಳ್ಕೊಂಡಿಟ್ಟು ಗೊತ್ತಾಯ್ತಾ ಪಂದನಾಡು ಪ್ರವೇಶ ಮಂತ್ರ ತಪ್ಪಾಂಡು ಅದಕ್ಕೆ ಬಡದು ಕ್ಷಮಗೆ ನೋಡ என்ன தப்பாடாவா ಏ ಅಂತ ಮಂಡಾಬಜಿ ಮತ್ತೆ ಮಂಡೆ ಕಂತ ಮಾಡಿ ಮಂಡೆ ಕಂತ ಬಾರ್ದು ಕ್ಷಮೆಗೇನು எனக்கு ತರಬಗ್ಗಾದ ಅಭ್ಯಾಸ ಹೌದಾನೆ ಬಗ್ಗ ಹೊಡಿಯ ಬಗ್ಗಾರ ಬರ್ತು ಬಗ್ಗೋಡು ಮೂನು ನನ್ನ ನಿನ್ನ ನಡಪಲ್ಲಿ ಈ ಕೈ ಸೋತತ್ತ ತರೆ ಬಗ್ಗದು ಕೈ ಮುಗಿದು ಕ್ಷಮೆಗೇನು ಆಯಾಳು ಮಂಡೆ ಬಗ್ಗದಿಲ್ಲ ಆಯಾಳು ಸರ್ಪೆ ಹಿಂಗೇನೆ ಸರ್ಪೆಲ್ಲ ಒಂಜಿ ಮುಟ್ಟು ಮಾತಾಡೈತಿ ಜನ ತುರಲ್ಪಾಡಿ ಸರ್ಪೆ ಏ ಅಂಚತ್ತೀಯ ಇದೇ ಮತ್ತು ಅದಕ್ಕೆ ಬದಲಾವಣೆ ಅವಳು ನಿಜನ ತೀರ್ತಾ ಇದ್ದ ನನಗೆ ಕಡ್ಡಿ ಕೈಲ ಮುಗಿ ಪಂತಳ ನಾಡದ ಓ ಪ್ರಜಾ ಬಂಧುಲೆ ನಾಗರಿಕರೇ ಯಾನು ಇದೆ ಬರ್ತದ ಮಂತ್ರ ಬೇರೆ ತಪ್ಪಾಂಡಿಗೆ ಯಾವ ಆಂಡಿಗೆ ಎತ್ತ ಆಂಡಿ ಎತ್ತು ಕ್ಷಮೆ ಕೊಡಲಿ ಬರೋಣ ತಪ್ಪಾಂಡಿ ಉಡುಪು ಜತ್ತ ನಿನ್ನ ತಪ್ಪಾಂಡಿ ಕ್ಷಮೆ ಕೊರ್ಲಿ ಅವ ತಪ್ಪಾಂಡು ಅಡರ್ದಾಗ ಸೂರ್ಯ ತಕ್ಕದತ್ತ ನಿಜನು ನಿಜನು ಅವರ ಎಂತ ಬತ್ತ ಪಿಲಿತ್ತಲಕ ನಿನ್ನ ತರೆ ಒಂದು ವಿಷಯ ತಪ್ಪು ಉಂಟು ಭಂಡಾರದ ಅದು ಓನುಂಡು ಓನುಂಡು ನೀಯಲ್ಲಿ ಲೆಕ್ಕದ ತಾಕೊಂಡು ಇದು ನಿನ್ಗಳ ಅಚ್ಚಂಡೆ ಕಾಕೋದು ಅಚ್ಚಂಡೆ ಕಾಕೋದು ಏನ್ ಹೇಳ್ತೈತೆ ಆಡ ಕೊರು ದನಿ ಬಿಡಿಚೋ ದನಿ ಬಿಡಿಚೋ ದನಿ ಬಿಡಿಚೋ ಬರು ಬಿಡಿಚೋ ಬರು ನಾನು ಇನ್ನು ಬರ್ತಾ ಇದ್ದಾನೆ ಆಯ್ತಾ ಆಗಾಯ್ತಾ ಹೇಗೆ ಸಂಸ್ಕಾರ ಓದ್ತು ಐಟ್ಕೊರು ನಿನ್ನ ಮಲ್ಲಾಸ್ತಿಗೆ ಆಡು ದನಿಂದೆ ಕೈಲೇ ಕೊಡ್ತು ದನಿಂದೆ ಕೈಲೇ ಕೊಡ್ತು ಅಂಗನೆ ಕೊಡ್ತಾನೆ ದನಿಂದೆ ಕೈಲೇ ಕೊಡ್ತು ಎಚ್ಚರಂತ ಪಿಲಿ ಪಿಲಿ ಬಾಬರ ನೀನನ್ನು ಕರೆ ಕಂಟ ಬಾರ್ದು ಹೋಗ್ನ ಸ್ಥಿತಿನ ಎಂಟ್ರು ಪೂಜ ಅಂಚಾದೆ ಮತ್ತಿನ ಕನೆ ಬಿರವು ಅದಕ್ಕೆ ಅವಕಾಶ ಮತ್ತು ಬರಿ ನಾನು ಇಂಚಿತ್ತ ಬೆಲೆ ಮಲ್ಪರವಲ್ಲಿ ವಾ ಕಾರಣವಿಲ್ಲ ಪಂದಳಗು ಮುತ್ತಿಗೆ ಬಣ್ಣ ಚಂದಿವನಡ ಪ್ರಾಣಪು ನಡು ಮಾನವ ಓ
ಇಂತ ಪೂರ പന്ത്രണ്ട് പൊരുള കൊഞ്ചുള്ളിൽ വന്നെ കെമിട്ട് 10 നാടകം നല്ല പാക്കാവണം അഞ്ചു ಯಾವ ಈ ಊರುಡು ಮತ್ತೆ ಬಂಗಾರ ಮುಂದೇರು ಬಣ್ಣ ಮತ್ತೆ ರಡ್ಡಿಗೆಲ್ಲ ಬತ್ತಲ್ಲಿ ಬಿಟ್ಟು ನನಗೆ ಟಿ ಬತ್ತಿ ನನಗೆ ಟಿ ರಡ್ಡಿಗೆಲ್ಲ ಕುಳ್ಳುಲೆ ఎక్కడ నీకు దారి వలపడగా అవులో ఉంటుంది దూరం బతలు వాదిక్క ప్రసంగిలు మరే పొందల నాడದ ಜನಕ್ಕೆ ಕಣ್ಣೀರು ಮಾಡಂಗಿಲ್ಲ ಬೇರೆ ನೀರು ಇಟ್ಟಿಲ್ಲ ಅಂಚತ್ತಿ ಅಕ್ಲೆ ಕಷ್ಟ ಆತಲಿ ಎಂತ ಕಣ್ಣೀರು ಮಾಡಂಗಿಲ್ಲ ಅಕ್ಲೆ ಮನಸ್ಸಿಗೆ ನೆಮ್ಮದಿ ಅವಳು ಮನೋರಂಜನೆ ಅವಳು ಕಿರಿಪಾಟಣ ತಿಳಿಪಾಡ ಅಲ್ಲಿ ತಿಳಿಪಾಡ ಕಿಟಕಿಲಿ ನೀನು ನಂಚ ಬಂದಾನೆ ಅವತ್ತು ಇಡಬಲಿ ತುಂಬು ಕ್ಷಮೆಗೇನು ಊರ್ದ ಜನಗಂಡ ಒಂದು ಸೇವೆದರು ಬೇಕಾದ ಬರ್ತೀನಿ ಕ್ಷಮೆಗೆ ನೋಡೋದು പ്രിയപ്പെട്ട നാട്ടുകാരെ പക്ഷിത്തോർത്തുകളെ എന്ന് പറഞ്ഞാൽ ഇപ്പോ ഈ അയ്യപ്പത്തിന്റെ അച്ഛൻ വന്നിട്ട് നമുക്കെല്ലാവർക്കും സന്തോഷമായി. പ്രിയപ്പെട്ട സുഹൃത്തുക്കളെ പക്ഷെ എന്ന് പറഞ്ഞാൽ ഇങ്ങനെ വാളുണ്ട് എനിക്ക് അത്ര കൂട്ടില്ല അത് ഭാഷ തുളുട്ടു ക്ഷമകേന് തുള്ളത്തില്ല നീ ഞങ്ങളെ ഭാഷ വേണ്ട നീ തുള്ളണ്ട ಅಣ್ಣನ ಕುಲೆ ಅಕ್ಕನ ಕುಲೆ ಅವು ಬೇಕಾ ಪೂಜ ಅಣ್ಣನ ಕುಲೆ ಅಣ್ಣನ ಕುಲೆ ಅಕ್ಕನ ಕುಲೆ ಅಮ್ಮೆರ್ನ ಕುಲೆ ಅಯ್ಯಪ್ಪನ ಅಮ್ಮೆರ್ನ ಕುಲೆ ನಾನು ಜೋಡುಲ್ಲ ಕುಲೆ ಕುಲೆ ಉಂಟಾರೆ ಜನಕ್ಕೆ ಎಂಟು ಏರಿಯನ್ನ ಪಾತ್ರ ಕಂಡದು ಈ ನಾಡಿಗೆ ಬರ್ತದು ಮೇಲ ಪಾತ್ರದ ಪ್ರಕರಣ ಏನು ಮುರ್ಚಾದಿನ ಮಲ್ತೆ ಅಂಚಾದು ಜಲ್ಲಿಗೆಲ್ಲ ಹಾಕುಂಡ ಬೇಗ ಹಾಕಲಿ ಯಾನು ನಿಕಲ್ಲಕ್ಕ ನಿಂಗೆ ಪಾಪದಪ್ಪ ಮಗೆ ಬಂದಿದ ಟಿಕೆಟ್ ಓಡೋದು ಯಾನು ಬೈದಿನ ಬಂದ ಎಂಕು ಗೊತ್ತು ಅಂಚಾದು ನಿಖಲ್ ಮಾತಾಡಲ ಎಂಕು ಪಾಂಪು ಕೊರಡು ಮಾಪು ಕೊರಡು ಇತ್ತ ಮಾಪು ಕೊರಡು ಕ್ಷಮೆ ಕೊರಡು ಐದು ಮಾತಾಡಲ ಸಮಯ ಕೊರಡು പന്തലെ ഓടുള്ള അയ്യപ്പ സ്വാമിയെ അകത്ത് ഇന്നമെല്ലാവരും നിന്നിട്ട് ഒരു തെപ്പായി അയ്യപ്പ കാക്കറ്റുന്നതാ ഒരു 3 മാസം തെപ്പായി ഒരു 3 മാസം കഴിഞ്ഞിട്ട് പിന്നെ നിന്റെ മാസം ಆಪೇತಂಗಡಿ ಅಂಗಡಿಯಲ್ಲಿ ಮಗ್ಗತ್ತು ಮಾಡ್ತಾ ಬೇಟ ಇಲ್ಲಿ ಬಂದಿರು ಅಪ್ಪೆದಂಗಡಿ ಕಪ್ಪೆದಂಗಡಿ ಗೊಂಗುರು ಕಪ್ಪೆ ಅಪ್ಪೆ ತಂಗಡಿ ಅಪ್ಪೆದಂಗಡಿ ನಾನು ಮಾಡಿದ ತಪ್ಪಂತ ಅಯ್ಯಪ್ಪ ಸ್ವಾಮಿ ಹೇಳ್ತದೆ ನನಗೆ ಕ್ಷಮೆ ಕೊಡಿ
ಮುಖದಲ್ಲಿ ಬೇಲೆ ನನ್ನ ಹತ್ರ ಬರವಲ್ಲಿ ಇದಕ್ಕೆ ಕಾಲ್ ಮಾಡ್ರವಲ್ಲಿ ಮುಂದೆ ಕಡೆ ಕೊಡಿಯಂದತ್ತೆ ಒಂದಲ ನಾಡಿಗೆ ನನ್ನ ನಿಗ್ಲು ಪ್ರವೇಶ ಮಾಡ್ಲಿಕ್ಕೆ ಸರಿ ಇದು ಮಾತ್ರ ಮಲ್ಸಿರು ಎಂಕ್ ಪ್ರಾಯ ದೌರ್ಬಲ್ಯ ಅದೇ ಅರ್ಥ ಎವರಿದಾರ ಪಡದಲ್ಲೇ ಊರು ಏರ್ಲ ಪಟ್ಟಣ ಏರ್ಲ ಅಳಕು ಅಪ್ಪಾಜಿ ಈ ರಹಸ್ಯ ಸಹಜವಾಯಿನವೇ ಆಂಡ ಯಾನು ನಿರ್ದಿಷ್ಟವೇನ ನಿರ್ಧಾರವೇನ ಯೋಚನೆ ತಪಸ್ಸು ಮಲ್ಪರ ಬಿದ್ದರ್ತಾರೆ ಎನ್ನ ತಪಸ್ಸು ಪೂರ್ತಿ ಆಗ್ತದೆ ಅಪ್ಪಾಜಿ ಅಂದ್ರೆ ಈ ಬಿಟ್ಟು ಆ ತಪಸ್ಸಿಗೆ ಭಂಗ ಕೊನರ್ಪ ಬೇಲಿ ಇರು ಮಲ್ಕೊಳ್ಚಿ ಈರೆ ಗೊಂಜಿ ವೇಳೆ ಕಷ್ಟ ಬರ್ತದ ಓಲೆ ಇಪ್ಪಡು ಎಂಚನೆ ಇಪ್ಪಡು ಮಗ ಅಯ್ಯಪ್ಪ ಅಂದ್ರೆ ತರ್ನನ್ನ ಖಂಡಿತ ಬಾರನ್ ಬತ್ತೀರ ರಕ್ಷಣೆ ಮಾಡ್ತೀವಿ ಅಪ್ಪಾಜಿ ನಿಮ್ಮ ಉದ್ದೇಶ ಉಂಟು ಕೊನೆಗಾರಿಕೆ ಎಂಕಲತ್ತು ಹೋದು ನಮ್ಮ ಪಂತಳಗು ಮುತ್ತಿಗೆ ಬಣ್ಣ ಮಹಾದ್ವಾರದವರಿದ್ದೆ ಎಂಚು ಬಂದಿದ್ದೆ ಕೇಟು ಬಟ್ಟಿಂಗ ಕೇಳು ಪಂಡಿತ ಆ ನನಗೂ ದಾನ ಸಹಕಾರ ಬಳಿಕ ಪಂಡಿತಾರೆ ಯಾರು ವಾವರೆ ಅಪ್ಪು ಶಕ್ತಿ ತುಂಬುದಲಕ ಎಂಕುಲು ಈರ್ಲ ಬಿತ್ತಿ ತಾಳ ಇಲ್ಲ ಕೆಟ್ಟು ಬರ್ತದೆ ಇಲ್ಲ ಈರಳಿ ಸದ್ಯ ಮಿತ್ತು ಕಡಪು ಯೋಜನೆ ಮಾಡೋದು ಒರಿಯೇನಾ ಒರಿ ಒರಿ ಪಂಚಮಿತ್ತು ನಿಮ್ಗೆ ಮೂಲೊಂಜಿ ಸಮಸ್ಯೆ ಆಗ್ತದೆ ಈ రోజు ಉಪಕಾರವನ್ನು ಈ ಊರ್ದ ಅಧಿಕಾರ ಎಂಕ ಬರ್ಚಿ ಎಂಕ ಮೂಲ ಪೋತನ ಮರ್ಯಾದೆ ತೆಪ್ಪದ ಕೊರಡು ಆತನಿ ಉಪಕಾರ ಈರ್ ಮಲ್ತರ ಈರ್ ಕೇಂದ್ರ ಕೊರಡು ಎನ್ ನಿಗ್ಲೇಕ್ ಪೋಯಿನ ಮರ್ಯಾದೆ ತಿಕ್ಕೋಡ ಸರಿ ತಿಕ್ಕಂಡ ಎಂಕ ದಾದ ಈರಗೆ ದಾದ ಬೋರ್ಬಲ್ಲಿ ಎಂಕ ಮುಲ್ಪದ ಅಧಿಕಾರ ಈರೇ ಮುಲ್ತ ಮಣ್ಣು ಈರಗ ಮಣ್ಣೆ ಮಣ್ಣು ಇರೇಗೆ ಅವು ಮಣ್ಣತ್ತಿ ಮುಲ್ಪದ ಊರೇ ಭೂಮಿ ಇಡೀ ಭೂಮಿದ ಅಧಿಕಾರ ಅವೆನ್ ತೆಪ್ಪದ ಬರ್ಪಾರ ಆಂಡ ಎನ್ನಡ್ದ ಎನ್ನಡ್ದ ಬಂದ ಈ ಬೇಲೆ ಇಡಿಗೆ ಉಂತುನದ ನೆಕ್ ಜನನೇ ಬೇತೇಳು ಹೋಯ್ನ ಮರ್ಯಾದೆ ತೆಪ್ಪದ ಕೊರ್ಪೆ ಎಂಕ ಅಧಿಕಾರ ಮದವೇರೆ ತಂದವನ ಕೂಡುತ್ತ ಆರ್ತಿ ಓಲಗವನಿಯುತ ಒರೆದ
ಬಗ್ಗಿ ಕೇವಲ ಪ್ರಪಂಚ ಮರ ಬಿಟ್ಟದ ಮರ ಸೈತಿರೇಕ ಆರೆ ಬಲ್ಲಿ ಬರ್ಪಣಂಚಿನ ಉದ್ದೇಶಡು ಈ ಶಬರಾಸುರನ ಜೀವನ ಬಾಳು ಬಂಗಾರ ಬರ್ಪಣ ಉದ್ದೇಶಡು ಇನಿ ಶ್ರೀಶೈಲ ಬರ್ಪಣಚಿತ್ರ ಈ ಆಡಡೆ ಬೇರೆ ಒಂದಿಲ್ಲೇ ಅವಳ ಸಪ್ತಗಿರಿತ ಕೊಡಿಟ್ಟುಂಡು ಎಂಕಲ ಈ ಶ್ರೀಶೈಲ ಎನ್ನಕ್ಲೇನು ಒಟ್ಟು ಕಾಡೊಂದು ಎನ್ನಕ್ಲೇನು ಮಾತಾಡಿದ್ದೇನೆ ಅಕಲ ಉದ್ಧಾರ ಮಂತಂದು ಇನಿ ಮುಲ್ಪ ಇಪ್ಪಡುನಾಡ ಬಾರಿ ಮಲ ಶಕ್ತಿವಂತೆ ಮಾತು ಪ್ರಚಾರ ಅವನುಂಡು ಆಂಡ ಎನ್ನಾಡು ಸಂಪತ್ತ ಅಧಿಕಾರ ಮಾತಾಡು ಆಂಡ ಒಂಜಿ ಅಭ್ಯಾಸ ಉಂಡು ದಿನ ದಿನ ಪ್ರಾಯದ ಪುಣ್ಯಜೋಕ್ಲಿಂಗ ಅನುಭವಿಸ್ತಾರೆ ಬೋಡು ಮಾತ್ರ ವ್ಯವಸ್ಥೆ ಮಲ್ಪುಣೇ ಪಂದಳ ದೇವರಿಗೆ ಕೇಳು ಬಂದಿತ್ತೆ ಆಂಡ ದಾನೆ ಹೊತ್ತುಜಿ ಪರಿಚಯ ಉಂಟಾ ಅದೇ ಮಂಡೆ ಹಾಕೊಂದಿಲ್ಲ ಮಂಡೆಗೆ ಹಾಕೊಂಡು ತಾವು ಹಾಕಲ್ಲ ಕ್ರಮ ಅಂದ ವಾವರಿಂದ ದರೋಡ ಕೋರೆ ಅಬ್ಬು ಅಬ್ಬು ಕುಳ್ಳಿ ನೀನಾಡ್ದು ಉಪಕಾರ ಅವ್ರು ಎಡಿ ಸಾಯ ಹೋಗ್ತಾರೆ ಇನ್ನು ಆ ಬೇಲೆಗ್ಲ ಯಾನ್ ಸಹಕಾರ ಮಲ್ತೊಂದಿಲ್ಲ ಅವಂದು ಆಗಲೇಕ ದಾಳಿ ಮಲ್ತು ಅಂತಳದ ಅರಸು ನಮಗೆ ಎಂಕ ಅಪಮಾನ ಮಾಡ್ತದೆ ಕೋಯಿನ ಮರ್ಯಾದಿನಿ ದೆಪ್ಪದು ಕೊರಿ ಈ ಕೇಳ್ನೆ ಅನ್ಕೊಡ್ಪೆ ಖಂಡಿತನಾ ನಿಕ್ಕ ಮರ್ಯಾದೆ ಇಕ್ಕೋಳು ಬಕ್ಕ ಎಂಕ ಅಧಿಕಾರ ನಿಕ್ಕ ಅಧಿಕಾರ ಈತ ಮಾತ ನಿಕ್ಕಲಿಗೆ ಹೋದಾಗ ಕೊರೋನಾ ಎಂಕೆ ಎಂಚಿನ ನಿಕ್ಕ ಗೋಡು ನಿನ್ನ ಅವು ಒಂಜೆ ಪೊಣ್ಣು ಹೆಣ್ಣು ಪೊಣ್ಣನ ಮರಂದೆ ಹಾಗೊಂದು ಪೊಣ್ಣು ದಿಕ್ಕನ ನಂಗೆ ಮಾತಾಡೋದು ಏನಾರು ಬರ್ಚಿ ಅಲ್ಪದ ಅರಸುನ ಬುಡಜ್ಜಿನೇ ಗುರ್ಕ ಖಂಡಿತಾರ ತೋರಿಸಿಕೋನಿ ಅವನೋ ಈ ಬೋಡ ಮುಲ್ತ ಅಧಿಕಾರನು ಕೊಡ್ತು ಪೋಯ ಪೋಯ ಅಂದು ಪಾತ್ರ ಅಧಿಕಾರ ಮರ್ಯಾದೆ ಅಧಿಕಾರ ಹೇಳ್ಬಂಡ ಅಧಿಕಾರ ಆಪುಜಿ ಒಂದು ಗೋಡೆ ಬೇಗ ಬೇಗ ಎಂಟು ಕೇರಳ ಕೊನೆ ಕೆಟ್ಟ ಪ್ರಯತ್ನ ಕೆಟ್ಟ ಬೇಲೆ ನನ್ನ ಮಿತ್ರ ಎತ್ತಿ ಸಾರ್ಥಕ ವ್ಯವಸ್ಥೆ ಮಾಡ್ಬೋದು ವಾಕಾರ ನೋಗುಲ್ಲ ಪಿನ ತಿರ್ತಿದ್ದು ತೀಯರ ಮೋಸ ಮೋಸ ಹೇಳಿ ಅಡಗ ಫೋನ್ ಹಾಕಲ್ಲ ಪಿನ ತಿರ್ತಿದ್ದು ತೀಯರ ಮೇಲೆ ನಿನ್ನೊಟ್ಟಿಗೆ ಬರ್ಕೊಂಡು ಖಂಡಿತ ಖಂಡಿತ ಅವಳೆ ಉಂಟು ಅಡಿಗೆ ಉಂಟು ನಿಖಿಲಾನ ಇಷ್ಟ ನಿನ್ನೇನು ಏನ್ ಬರ ಅಂತೀನಿ ಸರಿಗಟ್ಟೆ ಅಧಿಕಾರ ಕಿಶೋರ್ ಬರ್ರಿ ಏನು ತರಾಡ್ ಬರೋಣ ಮುಟ್ಟಾಳೆ ಮುಟ್ಟಂಗೆ ಮುಟ್ಟಾರ ಮಿಂಡ ಸಮದಲ್ಲೇ ಇருக்கு
ಅಧಿಕಾರ ಕೈ ಪೋಯಿ ಚತ್ತನ ಈಗ ತೊಲಿ ಬೇಯಿಸಿದ್ದು ತಪ್ಪಿ ಬೆಕ್ಕೊಣ ಮಮ್ಮನ ಚತ್ತನ ಈಗ ತೊಲಿ ಬೇಯಿಸಿದ್ದು ತಪ್ಪಿ ಬೆಕ್ಕೊಣ ಮಮ್ಮನ ಹತ್ತು ಮಾರ ഇരുമ്പ് കൊടുത്തിട്ട് മാല ആക്കണ ഉമ്മക്ക് കാച്ചപ്പപ്പട് പൂച്ച കൊണ്ടുപോയി നോക്കത്തപ്രാണ് ഉമ്മ വന്നിട്ട് ഉമ്മാനെടുക്കുക കാത്തറൈമാന് ಅರಿತು ಕಾರಣದಿಂದ ಧನುಜನ ವಾಚನ ನಡೆದು ಅಯ್ಯಪ್ಪ ದಾನವಾಗಿದ್ದದ್ದು ವಿಶೇಷವೊಂದು ಶಬರಾಸುರವನ್ನು ರಕ್ಕಸೆ ಒಂದಳ ಮಹಾರನ್ನು ಬಲಾತ್ಕಾರ ಆಯ್ತದ ಬಂದುಲೆ ಆನ ತರಿಪಡು ಮಗನಗಳು ಬರದಿಲ್ಲಿಗೆ ಮುಟ್ಟಿದ್ದ ಜೋಳಿ ಶಬರಾಸುರೆ ನಿಕ್ಕದ ವಿಷಯ ಬೇರೆಯೋ ಪಂಡಿಗರಿ ಮಾತಿರಲ್ಲ ಕಟ್ಟದ ಕೊರಂಜ ಬದುಕೆ ಕಡಮುಟ್ಟ ನಮ್ಮ ಜೀವನ ವರ್ಪಜಿ ಏನೇನು ಪಂಡಿಗರಿಂದ ಪಾತಿರ್ಕೊಂಡು ಮಣ್ಣ ತಿನ್ಮ ಬೇರೆ ಬಲ್ತಾನ ನಿನ್ನ ತರ ಕರ್ಮ ತರಿದು ಒಯ್ಯುವೆ ನಿವಳ ಮನೆಗೆ ಜವದಲ್ಲಿ ಕೋಣ ತರಿದು ಒಯ್ಯುವೆ ನಿವಳ ಮನೆಗೆ ಜವದಲ್ಲಿ ಕಾಡದೈ அப்படி
ಪಡಿ ಎಲ್ಲ ಕಾಟಿತ್ತಿನ ನಾಡಗದ ಇವತ್ತೆ ಕಾಡಳಿತದ ಯಾರಂದು ನಾಡದ ಸುಖವನ್ನು ಅನುಭವಿಸಲು ಪಂಪಡಿಸಿದ ಉದ್ದೇಶ ಯಾನ ಕಾಡನ್ನು ಬಿಟ್ಟು ನತ್ತಿ ನಾಡಳಿತ ಕಾಡ್ನು ಸೇರಿ ತಪಸ್ ಮೇಲೆ ಬರಬೇಡದು ಅಂಚಂದಾಡ ತಪಸ್ಸಿಗೆ ಹೋಗ್ತೀನಿ ಹೋಗುಲ ಬೋರ್ಡ್ ಒಂದು ಇಚ್ಚಿಗೆ ಅಂಚಿನ ಅಲ್ಪ ಕೈಟ್ ಮಗನಿನ ಮತ್ತೊಂದು ಇನ್ನು ಏನಾಯ್ತು ಉದ್ಯಾನ ಶಬರಾಸುರನ ಕತೆ ಗೊತ್ತು ಮಗನಿಗೆ ಆಯ್ ಕತ್ತಿ ಜೆತ್ತಂದ ತರೆ ಕಾಡ್ತದೆ ಬದುಕೋಣ ಸೈಪಳ ವಿಷಯ ಜನ್ಮ ಕೊರನ ಅಪ್ಪೆ ಜನ್ಮಭೂಮಿ ವಾಪರ್ತು ಕಷ್ಟನ ಬರಡೆ ವಾಪರ್ತು ರಕ್ಷಣೆ ಮಲ್ಮಂಗ ಹೊಣೆ ಎಂಕ್ಲೆಗೊಂಡು ತಪಸ್ಸು ಬೋದಿಪ್ಪಿಯ ಅಪ್ಪಾಜಿ ಧೈರ್ಯ ಪಾತ್ರ ಮಂಡು ಮಾತ್ರ ಶುದ್ಧಿಯಲ್ಲಿ ಶ್ರೀ ಮನೋಹರ ಶಿವಕುಮಾರ ಶ್ರೀ ಮನೋಹರ ಶಿವಕುಮಾರ ಸ್ವಾಮಿ ಸಕಲೇಷ್ಟ ಪ್ರದಾಯಕ ಕಾಮಿತಾರ್ಥದ ಮುಕ್ತಿಯನ್ನು ಕರುಣಿಸುವುದು ನೀನುಲಿದು ಒಲಿದು ಸ್ವಾಮಿ ಅಯ್ಯಪ್ಪ ಶಬರಾಸುರ ಶ್ರೀಶೈಲಡಿ ಇದ್ದದು ಯಾನು ಅಂತೇಳಿ ಸರಿ ಬಂದೆ ಅನ್ನೋದಿತ್ತೆ ಒಂಜಿ ಹೊರತು ಕಾಡಿಗೆ ಹೋದ ಬ್ರಹ್ಮಗನ ಕುರಿತು ತಪಸ್ಸನ ಆಚರಣೆ ಮತ್ತೆ ಅಲ್ಪ ಬ್ರಹ್ಮದೇವರಿಗೆ ಕೊರನ ಚಿತ್ರ ವರ ಎಂಕಿ ಒಂಜೆ ಈ ಭೂಲೋಕಗಳು ಏರೇಡ್ತು ಮರಣ ಬರಲಿ ಪರಿಹಾರ ಬಲ್ಲಿ ಬಂದ ಉದ್ದೇಶಕ್ಕೆ ಎನ್ನಾಗ ಹರಿಹರ ಹಿಡ್ದು ಮರಣ ಅಂದು ಬಂಡೇರಿ ಅಪ್ಪ ಯಾವ ಯೋಚನೆ ಮಾಡ್ತೀನಿ ಹರಿಹರೆ ಬಂಡ ಏರಿ ಅక్కడ ಅಡಿಗೆ ನಾನುಲು ಅಕ್ಲಿಡ್ದು ಒಂಜಿ ಬಾಲೆ ಬಿಟ್ಟಾರಂಡ ಅಕ್ಲಿಡ್ದು ಪುಟ್ಟಿನ ಚಿತ್ರ ಬಾಲೆ ಹಿಡಿದು ಮರಣ ಅಂದು ಬಂಡೇವಕ್ಕ ಅಕ್ಲಿಡ್ದು ಬಾಲೆ ಪುಟ್ಟಾರಲಜ್ಜಿ ಯಾನು ಸಯ್ಯರ್ಲಜ್ಜಿ ಬಂದ್ಬಿಡ ಉದ್ದೇಶಡು ನಾನಾ ರೀತಿಯ ಅನ್ಯಾಯನು ಮತ್ತೆ ಈ ಪೊರ್ತುಡಿ ಎದುರಾಯನ ಹರಿಹರೆ ಸುತೆ ಬಂದ್ಬಿಡ ಚಿತ್ತಿನ ತೆರೀದು ಬರ್ತಂಡು ಅಯ್ಯಪ್ಪ ಯಾನು ಮತ್ತೆ ಸರ್ವತ ಅಪರಾಧ ಆದುಕೊಂಡು ಅಂಡ ಯಾನು ಒಂಜೇ ನಟ್ಟುನು ಈತಿನೆಟ ಏರು ಎಂಚಿನ ಬಂದು ತೆರಿಯಂದೆ ಯಾನ ಜೀವನ ನಡಪ ಇನಿವರಿ ದೇವೇರು ಬಂದ್ಬಿಡ ನೀನು ತುಯ್ಯೆ ತುಯ್ನೇದ ಬಗ್ಗೆ ಜೀವನ ಪಾವನ ಆದುಕೊಂಡು ಆನ ಎನ್ನಡ ಒಂಜೆ ಪಾತ್ಯರ ಈ ಭೂಮಿ ನಮಿತ್ತ ನರಮನೆ ಏತು ಸಮಯ ಬದುಕೇ ಬಂದ್ಪುಣತ್ತು ಬದುಕದು ದಾದ ಸಾಧನೆ ಮತ್ತೆ ಅಳಿಯುವುದು ಕಾಯ ಉಳಿಯುವುದು ಕೀರ್ತಿ ಬಂಡಿಲಕ ಎನ್ನ ಕೀರ್ತಿನಿ ಎನ್ನ ಪುದರ್ನು ಒಡಿಪಾದುಕೋರು ಅಯ್ಯಪ್ಪ ಇತೇ ನಿನ್ನ ನಟ್ಟುನು ಶಬರಾಸುರ ಅಹಂಕಾರದ ಕರ್ದ ತೆರುವನ್ನು ನಿನ್ನ ತಾರೆ ಕಡರ್ದಿತ್ತಿಲಿ ಯಾನು ಬಾಣ ಪ್ರಯೋಗ ಮಲ್ಪನ ಬರ್ತು ಆ ಪೂರ ಕರದ ಜತ್ತಿಲಿ ಸುಜ್ಞಾನ ಬಲ್ಪು ನಿನ್ನ ಉಡಲ ಮುಂಡು ಶಬರಾಸುರ ಸೂರ್ಯ ಚಂದ್ರ ರಿಪ್ಪು ನಡಿಮಿಟ್ಟ ಎನ್ನ ಪುದರ ಶಾಶ್ವತ ಅದು ಬಡು ಕೇನದಲ್ಲ ನನ್ನ ಮಿತ್ತಿಗೆ ಒಂಜಿ ಕ್ಷೇತ್ರಡು ಎನ್ನ ನೆಲೆಯವರಲ್ಲೇ ಅಡೆ ಶಬರಿಮಲೆ ಬನ್ಮ ಪುದರ ಬರ್ಪುಡು ನಿನ್ನ ಪುದರ ದೊಟ್ಟಿಗೆ ಯಾನ ನೆಲೆಯಪ್ಪನ ಜಾಗ ಆ ಪುದರಿ ಸೂರ್ಯ ಚಂದ್ರ ರಿಪ್ಪು ನಡಿಮಿಟ್ಟ ಶಾಶ್ವತ ರಿಪ್ಪುಡು ನನಗೆ ಮೋಕ್ಷ ಕೊಡ್ರೆ ವಿನಯದೊಳೆದನಾಗ ದೇವನವನ ಪರಾಧಿ ಆಗಿಯೇ ಎನ್ನಗೆ ಸಾವಧಾನದಿ ಶಿಕ್ಷೆಯನ್ನು ನೀನಿತ್ತು ಮತ್ತೆ ಮೋಕ್ಷವ ಕರುಣಿಸುತ್ತ ಎನ್ನ ನೋವಿ ಬೇಗುತ್ತರಿಸುವುದು ಖಂಡಿತವಾದ ನಮ್ಮ ಸಂಬಂಧ ಗಟ್ಟಿಯಾಗಿ ಕೊಡಬಲ್ಲ ನನ್ನ ಮಿತ್ತು ಬಂಜು ಕ್ಷೇತ್ರ ಎನ್ನೆಲ್ಲವರಲ್ಲೇ ಏರು ಮೇಲಿ ಬನ್ಮ ಜಾಗಿಡಿ ನಿಕ್ಕ ಪಲ್ಲಿಗಟ್ಟ ಅವರ ಅವಕಾಶ ಮಾತಿ ಬರುತ್ತೆ ಏರು ನಿಷ್ಠೆಡೆ ಎನ್ನ ಕಾರಮದಲ್ಲಿ ಬರ್ಪೇರ ಭಕ್ತಿರು ಸುರೂಕು ನಿನ್ನ ದರ್ಶನ ಪಡೆಯವಳು ಒಂದು ವೇಳೆ ನಿನ್ನ ದರ್ಶನ ಪಡೆಯುವ ನೇರವಾದ ಎನ್ನ ಬರ್ತಿರಲ್ಲ ಅಕ್ಕಲಿ ಕೈಗೊಂಡ ಪೂಜೆ
ಅವು ಪರಿಪೂರ್ಣವರ ಸಾಧ್ಯ ಇತ್ತು. ಪಳ್ಳಿ ಕಟ್ಟಿರೇ ನಿಧಾನ ತೂಪಡ ತುಂಬಿ ಎಣ ತೂತು ಬರ ಖಂಡಿತವಾದಿ ಆ ಪಳ್ಳಿನ ದೀಡೆ ಇಜ್ಜಿ ನಿನ್ನ ಗುಡೆ ಇಜ್ಜಿ ಅವರ ನನ್ನ ದಾಯ ಹಠ ಮಲ್ತಂದಲ್ಲ ಪನ್ನ ಒಂಜಿ ಮಂತ್ರ ಬಾಯ್ಡು ಉಚ್ಚಾರಣೆ ಮಲ್ತಂದ ಬರಡು. ಸ್ವಾಮಿಯೇ ಶರಣಂ ಅಯ್ಯಪ್ಪ, ಸ್ವಾಮಿಯೇ ಬಂಡ ವಾವರಿ, ಶರಣಂ ಪಂಡ ಭಕ್ತಿರಿ, ಅಯ್ಯಪ್ಪ ಬಂಡ ಯಾನಿಯ ವಾವರ ಯಾನ ಆ ಸ್ವರೂಪಡ ಉಳಿಕೊಡು. ಖಂಡಿತವಾದಲ್ಲ ನಿನ್ನ ಪುತ್ರದ ಜೊತೆ ಎಲ್ಲ ಸೇರಿಸೋಣ. ಖಂಡಿತವಾದ ನನಗೆ ಮೋಕ್ಷ. ಕಿರಿಯರ ಅವೇತೋ ಪ್ರಯತ್ನ ಮತ್ತೆ ಆಂಡಲ ಬದುಕುದು ಉರಿಯ ಇನಿ ಕಡೆತ ದಿನ ಒಂಜಾಯಿ ಒಂಜಾಯ ನಿನ್ನಂತಿದ ವಿಷಯ ಬೀಜಿತ್ತು ನನ್ನ ಬರ್ಕತ್ತಿ ಜೀವನ ಯೋಚನೆ ಮಾಡ್ಕೊಡ್ತೀವಿ ಅಧಿಕಾರ ಕಲೆ ಉಂಡು ದಂಡ ಮುತ್ತ ಊರ್ದಕ್ಕೆ ಮಾತು ನಿರೇ ತಯಾರಾಪಿರಿ ಎಷ್ಟು ಬಡದು ಈ ಊರ್ಲಿ ಏನು ನಮ್ಮಗ ನನ್ನ ಪಾತ್ರದ ಪ್ರಯೋಜನ ಇತ್ತು ಎನ್ನ ನಿರ್ದಿಷ್ಟ ನೆಲೆ ನೀ ಅಂತೋಜವೆ ಅಂದ್ರೆ ನಿರತವು ಜಗ ಕೊಳಿತ ಎಸಗುತ್ತಾಯಿ ಉರುದೇಕ್ಷೆಯಿಂದ 41 ದಿನವೆನ್ನ ಪರಮಾಸೂರತ ಬೆಸಗುತ್ತಾರೆ ಕಟ್ಟು ಕಟ್ಟು ತಮತ್ತೆ ಶಬರಿ ಕ್ಷೇತ್ರಕ್ಕೆ ಬರುವವರ ನೈದೆ ಜನರಿಂಗೆ ಪೊರೆಯುವೆನು ಘೋಷದಿ ಬರುವವರ ನೈದೆ ಪೊರೆಯುವೆನೆಂದು ಘೋಷಿಸಿದ ಅಯ್ಯಪ್ಪ ಏಳು ಮಲತ್ತೆ ಮೆತ್ತು ಬೋರುಂಡು ಅಲ್ಪಂಜಿ ಗುಡಿಗೊಬ್ಬರ ಅವಡಪ್ಪಾಜಿ ನನ್ನ ಈರು ಪಡೆ ಅಂತ ತೋರದಿಕ್ಕಜಿ ಮಾಯಾ ಸ್ವರೂಪ ತೋರದಿಕ್ಕಣ ಏನ ಸಂಬಂಧ ಬರ್ಪ ಭಕ್ತರಿ ಕ್ರಮ ಪ್ರಕಾರ ಅದು ಬರಡು ಕಾರ್ತಿಕ ಮಾಸ ಮಾಲೆ ಪಾಡಡು ರುದ್ರಾಕ್ಷಿ ಮಾಲೆ ಭಕ್ತ ತುಳಸಿ ಮಾಲೆ ದಾಯಿ ಗೊತ್ತುಂಡಿ ರುದ್ರಾಕ್ಷಿ ಈಶ್ವರ ದೇವರ ಪ್ರಿಯವೇನು ತುಳಸಿ ಮಾಲೆ ವಿಷ್ಣು ದೇವರ ಪ್ರಿಯ
ಕಾವ್ಯುಕ ಕಪ್ಪು ಪ್ರೀತಿಲ ತ್ಯಾಗದ ಸಂಕೇತ. ಅಪ್ಪಾಜಿ ಗುರುಸ್ವಾಮಿ ನಮಗ್ ಮುಖೇನವಾದ ಮಾಲೆ ಬಾಳು ಸುರು ಮಾಲೆ ಬಂಡಾಗ್ಲಿ ಕನ್ನಿ ಸ್ವಾಮಿ ನುಬ್ಬುದರಿ 48 ದಿನ ವ್ರತಾಚರಣೆ ಮಲ್ತದೆ, ಪೂಜೆ ಮಲ್ತದೆ. ಇರುಮುಡಿ ಕಟ್ಟನ್ನು ಬರಡು ಹಿಂಗಟ್ಟು ಬುಕ್ಕ ಮುಂಗಟ್ಟು ಕೊಂಡ ಒಂಜಿ ಕಟ್ಟಡು ನೇಯ್ತಾರೈ ಅವು ಸ್ವಾಮಿಯನ್ನೇ ನಿತ್ಯ ಸಂದೋಡಾಯ್ನ ಬುಕ್ಕಂಜಿ ಕಟ್ಟಡಿ ಆ ಸ್ವಾಮಿಲಗಲಿ ಸಾದಿ ಖರ್ಚಿಗೆ ದಯ ಗೊತ್ತಂడి ಆನಿ ಪಿಲಿತ ಬೇರೆ ಕೊಣಾರ ಗೋಪನ ಬರ್ತುಗು ಎನ್ನ ಬಡವ ತೇರಿದೆ ಇರು ದಿನಸಿನ ಕಟ್ಟದು ಗುದ್ದಿತ್ತಾರೆ. ಅಪ್ಪಾಜಿ ಅಂಚನೆ ಕಟ್ಟದು ದುಂಬು ವರ್ಪನ ಹೊರ್ತಗು ಗಿರಿಮಲನ ಬತ್ತು ಸೇರುವೇರಿ ಅವಳು ಬೋಂಟೆದೆರಡು ಅವೆರದು ಬುಕ್ಕ ಒಂಜಿ ಪಗರ್ನ ಕೈಟ್ಟು ಬತ್ತರಡು ವಾವರ ಪಲ್ಲಿಡು ವಾವರ ದರ್ಶನ ಅವಡು ಅಲ್ಪಡ ದುಂಬು ಹೊರಡು ಅಳುದಾತುದೆ ಒಂದು ಮಹಿಷಿನ ಕಣ್ಣೀಡು ಪುಟ್ಟಂಗತ್ತದೆ. ಅಪ್ಪಾಜಿ ಅಲ್ಪಡದು ಮುಲ್ಕು ದಕ್ಕದ ಕಲ್ಲನ ಬತ್ತನಡು ಅವೆರದು ದುಂಬ ಅನ್ನಗ ಪಂಪಾಸುದೆಟ್ಟು ಮುರುಕೊಡು ಪಂಪಾ ಸಜ ಪಂಪಾ ಭೋಜನ ಮಲ್ಪಡು ಅವೆರದು ದುಂಬನ್ನಗ ಕರಿಮಲೆ ಅಲ್ಪ ಕಲ್ಲಿಡಾಕೊಂಡು ಬಂದ ಪ್ರದೇಶಡು ಆ ಕಲ್ಲಿನ ಬಾಡು ದಯ ಗೊತ್ತಂಡೆ ಅವು ಮಹಿಷಿ ಸಮದೇನ ಜಾಗೆ ಅಲ್ಲ ಶರೀರ ದಿನಲ ಬುಳಿಯೊಂದು ವರ್ಪನ ಪ್ರತೀತಿ ಉಂಡು ಅವೇ ದುಂಬಣ್ಣಗ ಗಣೇಶ ಬೆಟ್ಟ ಗಣೇಶ ಸ್ವಾಮಿನ ಪೂಜೆನ ಮಲ್ಪಡು ಅವೇ ದುಂಬಣ್ಣಗ ಶರಂಗುತ್ತಿ ಎರಿಮಲೆ ಬೋಂಟಿದ ಬಾಣನು ಅಲ್ಪ ಬತ್ತು ಗುತ್ತಡು ದಯನ್ ತೆರಿಯಪ್ಪ ಮಹಿಷಿನ ನಿಜ ರೂಪ ಆ ಮಾಳಿಗೆ ಪ್ರಥಮ ಕೊಂಚ ಪಾತ್ರ ಕೊಡ್ತಿತ್ತೆ ಏಪ ಏನಂತ ಕಣ್ಣಿ ಸ್ವಾಮಿಲ ಕಡಿಮೆ ಹಾಪಡ ಆ ಕೊಡ್ತು ನಿನ್ನ ಕೈಪತ್ತು ಉದ್ಧಾರ ಮಲ್ಪೆಂದು ಅವೇ ದುಂಬಣ್ಣಗ ಶಬರಿ ಪೀಠ. ಅಪ್ಪಾಜಿ ಅಲ್ಪನೆ ಇಂಕ ಗುಡಿ ಒಬ್ಬರನ್ನು ಕಟ್ಟಾವಡು ಐಕ 18 ಮುಟ್ಟುಲು ಬೋಡು ಪ್ರತಿ ಒಂಜಿ ಮುಟ್ಟುಲ ಪ್ರತೀಕವೈನ ಸ್ಥಾನಮಾನ ಉಂಡು ಸುರುತ 7 ಮುಟ್ಟು ಬರ್ತನಗ ಸತ್ತ ವ್ಯಸನಲು ಬಂಡ ಬೊರ್ಚಂದ ಬುದ್ಧಿ ಉಂಡು. ಅಯ್ಯಪ್ಪ ಅವೇನು ಪೂರ ದೂರ ಮಲ್ತದೆ ಎಂಗ್ಲೆ ಕೈಪತ್ತು ಉದ್ಧಾರ ಮಲ್ಪು ಏ ಕಾಪುಲ ಅಂದು 7 ಮುಟ್ಟು ಪಿತ್ತಳದು ಬರಡು ಅವೇ ದುಂಬಣ್ಣಗ ಹರಿಷಡ್ ವರ್ಗಲು ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ತನ್ನ ಶರೀರ ಎತ್ತನಲ್ಲ ಐನು ಹೆಚ್ಚಿಗಾರ ಬಿಡೋಣ ಅಯ್ಯಪ್ಪ ಏ ರಕ್ಷಣೆ ಮಾಡ್ಕೊಂಡು ದುಂಬರಡು ಅವೇ ದುಂಬನಗ ಧರ್ಮ ಅರ್ಥ ಕಾಮ ಪಂಡ ಒಂದೇನು ಮಾತ ಸಾಧನೆ ಮಲ್ತು ಕಡೆ ಕೃತಿಕ್ರವೇ ಮೋಕ್ಷ ಪದವಿ. ಅಪ್ಪಾಜಿ ನನ್ನ ಈ ರೂಪಡು ಎಂತವರಲ್ಲಿ ಪೂಜಿ ಮಕ್ಕಳ ಸಂಕ್ರಾಂತಿ ದಾನಿ ಕಾಂತಮಲೆ ನೀಲಿಮಲೆಯ ಮಧ್ಯಡು ಮಕ್ಕಳ ಜ್ಯೋತಿ ಆದಾನ ತೋಜುವೆ ಪೂರ್ವದ ಪಟ್ಟಾಭಿಷೇಕ ಮನ್ಪುಡು ಬಂಗಾರ ಪದ್ಧತಿ ಪಾಡ್ದು ಅಲಂಕಾರ ಮಾಡ್ತಾನೆ ಮಗಳೊಂದು ಅರಸೂರು ಪಡು ತೂಡನ್ನು ಆಸೆ ಇತ್ತು ಬಾರೆ ಈ ಆಸೆ ನೇಪೋಲ ನಿರಾಸೆ ಮಲ್ಪುಜ ಅಪ್ಪಾಜಿ ಆ ಪೊರ್ಲು ಪಲಿಕೆ ಏನಂತ ನೋಡಿ ಮಕರ ಜ್ಯೋತಿದಾನಿ ನಮ್ಮ ಅರಮನೆ ಹಿಡ್ದು ನೇರವಾದ ಎನ್ನ ಗುಡಿತಡೆ ಆ ಪದೇ ಮಂಗರ ಮೆರವಣಿಗೆ ಬರಡು ಆ ಬರ್ತು ಬಾನಡು ಗಿಡಿರಾಪನ ಪೊರ್ಲು ತುಬ್ಬೆ ಅಪ್ಪಾಜಿ. ಓಹೋ ಅವಾಗ ಈ ಮುತ್ತು ಉಂತುನ ಎತ್ತರ ಸ್ಪಷ್ಟ ನೆಲಪ್ಪ ಎನ್ನ ಬಾಲ್ಯ ಒಂದು 8 ಜಾಗಡಿಶ್ ಇತ್ತನಲ್ಲ ಎಂಕಲ 8 ಸಂತೋಷ ಮಗ ಆವಳು ಬಾರೆ ಮಾತಿನ ಎದುರುಡು ಬಿಡುಡು ನೆಲ ಹೋಗಿನ ಶಾಸ್ತ್ರ ಮೋರಿ ನೆಲಪೆ ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ ಅರಿವಿಮರ್ದನೋ ನಿತ್ಯನರ್ದನೋ ಹರಿಹರಾತ್ಮಜೋ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶರಣ ಕೀರ್ತನೋ ಭಕ್ತ ಮಾನಸಂ ಭರಣಲೋಲುಪಂ ನರ್ತನಾಲಸಂ ಅರುಣಭಾಸುರಂ ಭೂತನಾಯಕಂ ಹರಿಹರಾತ್ಮಜೋ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಪ್ರಣಯ ಸತ್ಯಕಂ ಪ್ರಾಣನಾಯಕಂ ಪ್ರಣತ ಕಲ್ಪಕಂ ಸುಪ್ರಭಾಂಜಿತಂ ಪ್ರಣವ ಮಂದಿರಂ ಕೀರ್ತನ ಪ್ರಿಯಂ ಹರಿಹರಾತ್ಮಜೋ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಓಂ ಸ್ವಾಮಿಯೇ
ಶರಣಮಯ್ಯಪ್ಪ ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ഉടലുതുലയേകീന ദിഞ്ചി തുടർ അരുളേക്കമൽതേ ഉടലുതുലയേകീന ദിഞ്ചി തുടർ അരുളേക്കമൽതേ മയതമാപ്പ് മയകുടൽ കൈന പത്തത് നടപാലേ ഓ ഭഗവതി ഓ ഭ്രാമരി ഓ ഭഗവതി ഓ ഭ്രാമരി ಮಂಗಲ ಜಯ ಶುಭ ಶಂಕರಿಗೆ ಜಯ ಮಂಗಲ ಶುಭ ಶಾರ್ವರಿಗೆ ಅನುದಿನ ಭಕ್ತರ ಪೊರೆಯುವ ಮಾತೆ ಭಗವತಿಯೇ ಮಂಗಲೌ ಜಯ ಮಂಗಲೌ ಜಯ ಮಂಗಲೌ ಶುಭ ಮಂಗಲೋ ಮಂಗಲೋ